ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನೇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಯತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮದಾಸ್ ಹರಿದಾಸ್ ಠಾಕೂರ್ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಗವದ್ಗೀತೆಯನ್ನ 18 ದಿನಗಳಲ್ಲಿ ತಿಳಿಯಿರಿ. ಈ ಒಂದು ಭಗವದ್ಗೀತೆಯ ಒಂದು ಪ್ರಯಾಣದಲ್ಲಿ ನಾವು ಇವತ್ತು ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಇದು ನಮ್ಮ ರಾಧಾ ಗೋವಿಂದ್ ಇಸ್ಕಾನ್ ಮಂಗಳೂರು ಡಿಟಿಸ್ ಅವರ ಒಂದು ಆಶೀರ್ವಾದ ತಗೊಂಡು ನಾವು ಮುಂದುವರಿಯೋಣ. ನಿನ್ನೆ ನಾವು ಪ್ರಭುಪಾದ ಇಂಟ್ರೊಡಕ್ಷನ್ ಅಂದ್ರೆ ನೋಡಿದ್ವಿ. ಪ್ರಭುಪಾದ್ ಅವರ ಬಾಲ್ಯ ಹಾಗೂ ಅವರು ಇಸ್ಕಾನ್ ಸ್ಥಾಪನೆ ಮಾಡೋದಲ್ಲಿ ಯಾವ ತರ ಪರಿಶ್ರಮ ಪಟ್ಟಿದ್ದಾರೆ ಅದನ್ನೆಲ್ಲ ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಇವತ್ತು ಡೈರೆಕ್ಟ್ ಅಧ್ಯಾಯಕ್ಕೆ ಹೋಗೋಣ. ಓಕೆ, ಭಗವದ್ಗೀತೆ ಅಂತ ಹೇಳಿದ್ರೆ ಏನು? ವಾಟ್ ಡಸ್ ಭಗವದ್ಗೀತಾ ಮೀನ್? ಅಂದ್ರೆ ಭಗವದ್ಗೀತೆ ಅಂದ್ರೆ ಏನು? ಯಾರು ಹೇಳ್ಬೋದಾ? ಹ್ಯಾಂಡ್ ರೈಸ್ ಮಾಡಿ. ಬೇರೆಯವರೆಲ್ಲ ಹ್ಯಾಂಡ್ ಲೋ ಮಾಡ್ಬೋದು. ಆಗಿಂದ ಕೆಲವ್ರದೆಲ್ಲ ಹ್ಯಾಂಡ್ ಓಕೆ. ಗೊತ್ತಿರೋರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಭಗವದ್ಗೀತೆ ಅಂತ ಹೇಳಿದ್ರೆ ಏನು? ಗೊತ್ತಿಲ್ವಾ ಯಾರಿಗೂ? ಅದ್ರಲ್ಲೇ ಇದೆ, ಹೆಸರಲ್ಲೇ ಇದೆ. ಎಸ್, ಹರೇ ಕೃಷ್ಣ ಮಾತಾಜಿ. ರೇಣುಕಾ, ಎಸ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೇಳಿ. ಭಗವದ್ಗೀತೆ ಅಂದರೆ ಭಗವಂತನ ಮಾತು, ಭಗವಂತ ನಮ್ಗೆ ತಿಳಿಸಿದಂತ ವಿಷಯ. ಭಗವದ್ಗೀತೆ, ಗೀತೆಯ ರೂಪ. ಓಕೆ, ಧನ್ಯವಾದ. ಮಾತು ಅಂದ್ರೆ ಗೀತೆ. ಭಗವಂತ ಹಾಗೂ ಅವನ ಗೀತೆ. ಇದಕ್ಕೆ ಭಗವದ್ಗೀತೆ ಅಂತ ಹೇಳ್ತಾರೆ. ಅಂದ್ರೆ ಈಗ ನೀವು ಭಗವದ್ಗೀತೆ ನೋಡ್ಬೋದು, ನಾವು ಗೀತೆ ರೂಪದಲ್ಲಿದೆ ಅದು. ಶ್ಲೋಕಗಳೆಲ್ಲ ಗೀತೆ ರೂಪದಲ್ಲಿ ಇರೋದ್ರಿಂದ ಅದನ್ನ ಭಗವದ್ಗೀತೆ ಅಂತ ಹೇಳ್ತೀವಿ. ಸಾಂಗ್ ಆಫ್ ಗಾಡ್, ದೇವರ ಒಂದು ಗೀತೆ ಅಂತ ಹೇಳ್ಬೋದು ಇದನ್ನ. ಭಗವದ್ಗೀತೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರಗಳನ್ನು ಹೊಂದಿರುವ ಮಹಾಕಾವ್ಯವಾಗಿದೆ. ಇದನ್ನು ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ನಿಘಂಟು ಎಂದು ಪರಿಗಣಿಸಿದ್ದರು.
ಮತ್ತು ಇದು ಗ್ರಹದಾದ್ಯಂತ ಅನೇಕ ನಾಯಕರಿಗೆ ಸ್ಫೂರ್ತಿಯ ಪುಸ್ತಕವಾಗಿದೆ. ಸೊ ಆಧ್ಯಾತ್ಮಿಕ ನಿಘಂಟು ಅಂದ್ರೆ ಸ್ಪಿರಿಚುವಲ್ ಡಿಕ್ಷನರಿ. ಸೊ ಯಾಕೆ ಇದನ್ನ ನಾವು ನಿಘಂಟು ಅಂತ ಹೇಳುವಂಥದ್ದು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ನಮ್ಮ ಲೈಫ್ ಪ್ರಾಬ್ಲಮ್ಸ್ ಇರ್ಬೋದು, ಅದನ್ನ ಅಂದ್ರೆ ನೀವು ಯಾವುದೇ ಒಂದು ಟಾಪಿಕ್ ಇರ್ಬೋದು, ಅಂದ್ರೆ ನಾವು ಲೈಫ್ ಅಲ್ಲಿ ಅದನ್ನ ನಾವು ಇದರಲ್ಲಿ ನಮಗೆ ಇದರಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅಂತ. ಲೈಕ್ ಈಗ ಹೆಚ್ಚಾಗಿ ಅಂದ್ರೆ ಮೈಂಡ್ ಕಂಟ್ರೋಲ್ ಮಾಡೋ ಬಗ್ಗೆ ಎಲ್ಲ ಅಂದ್ರೆ ತುಂಬಾ ಡಿಸ್ಕಷನ್ ಮಾಡಿ ಕೇಳ್ತೀವಿ ನಾವು. ಲೈಕ್ ಒಂದು ಶ್ಲೋಕದಲ್ಲಿ ಅಂದ್ರೆ 6ನೇ ಅರ್ಜುನ ಕೇಳುವಂಥದ್ದು, ಚಂಚಲಂ ಹಿಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗೃಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅವನು ಹೇಳ್ತಾನೆ, ಕೃಷ್ಣ ಈ ಬುದ್ಧಿ ಅನ್ನೋದನ್ನ ಕಂಟ್ರೋಲ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ಗಾಳಿಯನ್ನ ಬೇಕಾದ್ರೆ ಕಂಟ್ರೋಲ್ ಆಗುತ್ತೇನೋ ಒಂದ್ ಪಕ್ಷ, ಆದ್ರೆ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ. ಸೊ ಎಷ್ಟು ಆಪ್ಟ್ ಇದೆ, ಲೈಕ್ ನಮ್ ಡೇ ಟು ಡೇ ಏನೇ ನಾವು ನೋಡಿದ್ರು ಅದಕ್ಕೆ ಎಲ್ಲದಕ್ಕೂ ಉತ್ತರ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿರಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅಂತ ಹೇಳಿದ್ರೆ, ಇದು ಅಭ್ಯಾಸ ಹಾಗೂ ವೈರಾಗ್ಯ ಎರಡರಿಂದ ಈ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳುವಂಥದ್ದು. ಮತ್ತೆ ಇನ್ನೊಂದ್ ಕಡೆ ಅರ್ಜುನ ಕೇಳ್ತಾನೆ, ಲೈಕ್ ಯಾಕೆ ನಾವು ಬೇಡದೇ ಇದ್ರು ಕೂಡ ಅಂದ್ರೆ ಕೆಟ್ಟ ಒಂದು ಕಾರ್ಯಗಳಲ್ಲಿ ನಾವು ತೊಡಗ್ತೀವಿ, ನಮಗೆ ಇಷ್ಟ ಇರಲ್ಲ, ಎಷ್ಟೋ ಸರ್ತಿ ಮನ್ಸಿಗೆ ಇಷ್ಟ ಇರಲ್ಲ, ಆದ್ರೂ ನಾವು ಮಾಡ್ತೀವಿ. ಅದು ಏನು ಅಂತ ಒಂದು ಫೋರ್ಸ್ ಏನದು, ಯಾವ್ದು ನಮ್ನ ಆತರ ಮಾಡಕ್? ಅರ್ಜುನ ಕೇಳ್ತಾನೆ, ಅತಾಕೇನ ಪ್ರಯುಕ್ತೋ ಯಂ ಪಾಪಂ ಚರತಿ ಪೂರುಷ ಅನಿಚ್ಛಂ ಅಪಿ ವಾರ್ಷ್ಣೇಯ ಬಲದ್ ಇವ ನಿಯೋಜಿತಃ. ಅಂದ್ರೆ ಯಾಕೆ ನಾವು ಈ ತರ ಒಂದು ಕೆಟ್ಟ ಕಾರ್ಯಗಳಲ್ಲಿ ತೊಡಗ್ತೀವಿ, ನಮಗೆ ಮನಸ್ಸಿರಲ್ಲ ಆದ್ರೂ ಯಾಕೆ? ಆಗ ಕೃಷ್ಣ ಅದಕ್ಕೆ ಹೇಳುವಂಥದ್ದು, ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯಾ ಏನಂ ಇಹ ವೈರಿನಾಂ. ಅಂದ್ರೆ ಇದು ಕಾಮದಿಂದಲೇ ಇದೆಲ್ಲ ಆಗುವಂಥದ್ದು ಈ ಲೋಕದಲ್ಲಿ. ಇಹ ವೈರಿನ ಅಂದ್ರೆ ಇಹ ಅಂತ ಹೇಳಿದ್ರೆ ಈ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚದಲ್ಲಿ ಗ್ರೇಟೆಸ್ಟ್ ಎನಿಮಿ ಅಂತ ಹೇಳಿದ್ರೆ, ಅಂದ್ರೆ ವೈರಿನ ಅಂತ ಹೇಳಿದ್ರೆ ಗ್ರೇಟೆಸ್ಟ್ ಎನಿಮಿ ಅದು ಯಾವುದು ಅಂತ ಹೇಳಿದ್ರೆ ಕಾಮದಿಂದಲೇ ಎಲ್ಲ ಶುರುವಾಗುವಂಥದ್ದು ಅಂತ ಹೇಳಿ. ಹೀಗೆ ಸುಮಾರು ಅಂದ್ರೆ ನಾವ್ ಯಾವುದೇ ಒಂದು ಟಾಪಿಕ್ ನೋಡಿದ್ರು ಅದಕ್ಕೆ ಅರ್ಜುನ ಕೇಳುವಂಥದ್ದು ಹಾಗೂ ಕೃಷ್ಣ ಪರಮಾತ್ಮ ಅದಕ್ಕೆ ಉತ್ತರ ಕೊಡುವಂಥದ್ದು. ಸೊ ಹೀಗೆಲ್ಲ ಅಂದ್ರೆ ಇದು ನಾನು ಜಸ್ಟ್ ನಿಮಗೆ ಹೇಳಿದ್ದು ಒಂದೆರಡು ಟಾಪಿಕ್. ಸೊ ಯಾಕೆ ನಾವು ಆಧ್ಯಾತ್ಮಿಕ ನಿಘಂಟು ಅಂತ ಹೇಳ್ತೀವಿ ಅಂತ ಹೇಳಿ ನಿಮಗೆ ಒಂದು ಕ್ಲಾರಿಟಿ ಸಿಗ್ಲಿ ಅಂತ ಹೇಳಿ. ಸೊ ಏನೇ ನೋಡಿದ್ರು ನಮಗೆ ಇದರಲ್ಲಿ ಅಂದ್ರೆ ಆಧ್ಯಾತ್ಮಿಕವಾಗಿ ನಮ್ಗೆ ಈಗ ಬೇರೆ ಎಲ್ಲ ನಾವು ಆರ್ಗನೈಸೇಷನ್ ಅಂದ್ರೆ ಅವರು ಜಸ್ಟ್ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ಮೇಲೆ ಹೇಳ್ತಾರೆ ಅದರ ಅರ್ಥ, ಅಂದ್ರೆ ಈ ತರ ಮಾಡಿ ಅಥವಾ ಹೀಗೊಂದ್ ಮಾಡಿ, ಜಸ್ಟ್ ಒಂದು ಮೆಡಿಟೇಷನ್ ಮಾಡಿ ಒಂದು 1 hour ಅಲ್ಲಿಗೆ ನಿಮ್ ಮೈಂಡ್ ಕಾಮ್ ಆಗುತ್ತೆ, ಈ ತರ ಎಲ್ಲ. ಬಟ್ ರಿಯಲ್ ಆಗಿ ಏನು ಹೇಗೆ ಕಂಟ್ರೋಲ್ ಮಾಡುವಂಥದ್ದು ನಾವು ಕೃಷ್ಣನಿಂದ ತಿಳ್ಕೊಬೇಕು ಭಗವದ್ಗೀತೆಯಲ್ಲಿ. ಸೊ ಎಷ್ಟೋ ಸರ್ತಿ ನಾವು ಲೈಫಲ್ಲಿ ದೇವ್ರೇ ನನ್ನ ಹತ್ರ ಮಾತಾಡಪ್ಪ ಅಂದ್ರೆ ನಾವು ಎಲ್ಲ ಅಂದ್ರೆ ತುಂಬಾ ಕಷ್ಟಗಳು ಮೇಲಿನ ಮೇಲೆ ಬರುವಾಗ ಮನುಷ್ಯ ಏನ್ ಮಾಡ್ತಾನೆ, ದೇವರಿಗೆ ಮೊರೆ ಹೋಗ್ತಾನೆ. ಸೊ ನನ್ನ ನನಗೆ ದಾರಿ ತೋರ್ಸು ಅಂತ. ಸೊ ದಾರಿ ತೋರ್ಸು ಅನ್ನುವಾಗ ಕೃಷ್ಣ ನಮಗೆ ಈ ಭಗವದ್ಗೀತೆನ ಕೊಟ್ಟಿದ್ದಾನೆ. ಸೊ ಅದನ್ನ ನಾವು ನೋಡ್ಬೇಕು. ಸೊ ಭಗವದ್ಗೀತೆ ಇದು ನಮ್ಮ ಜೀವನದ ಕೈಪಿಡಿ ಅಂತ ಹೇಳ್ಬೋದು. ಲೈಕ್ ಇಟ್ಸ್ ಅ ಲೈಫ್ ಮ್ಯಾನ್ಯುಯಲ್. ಯಾಕೆ ಈಗ ಹೇಗೆ ಅಂತ ಹೇಳಿದ್ರೆ ನಾವು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅಂದ್ರೆ, ಈಗ ನಾವು ಯಾವುದೇ ಒಂದು ವಸ್ತು ತಗೊಳ್ಬೋದು. ಈಗ ಮನೆಗೆ ಯಾವುದೋ ಒಂದು ಫ್ರಿಡ್ಜ್, ವಾಷಿಂಗ್ ಮಿಷಿನ್ ತರ್ತೀವಿ. ಸೊ ಅದ್ರ ಜೊತೆ ಒಂದು ಮ್ಯಾನ್ಯುಯಲ್ ಅಂತ ಬರುತ್ತೆ. ಒಂದ್ ನಿಮಿಷ. ಸ್ಪಾಟ್ಲೈಟ್ ಮಾಡೋದು. ಸೊ ಈಗ ನಾವು ಮನೆಗೆ ಯಾವುದೇ ಒಂದು ತಗೊಂಡ್ ಬಂದ್ರು ಅಂದ್ರೆ ಈಗ ವಾಷಿಂಗ್ ಮಿಷಿನ್ ಆಗಿ ಫ್ರಿಡ್ಜ್ ಇರ್ಬೋದು. ಸೊ ಅದಕ್ಕೆ ಒಂದು ಮ್ಯಾನ್ಯುಯಲ್ ಅಂತ ಹೇಳಿ ಬರುತ್ತಲ್ವಾ. ಸೊ ಅದ್ರಲ್ಲಿ ಈಗ ನಮಗೆ ಯಾವಾಗಾದ್ರೂ ಯಾವುದೇ ಒಂದು ಫಂಕ್ಷನ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ರೆಫರ್ ಮಾಡ್ತೀವಿ. ಏನೋ ಅದು ಪ್ರಾಬ್ಲಮ್ ಆಯ್ತು ಅಂದ್ರೆ ಓಕೆ ಸ್ಪಿನ್ ಮಾಡೋದು ಯಾವ್ದು ಗೊತ್ತಾಗ್ಲಿಲ್ಲ ಸ್ವಿಚ್, ಅಥವಾ ರಿನ್ಸ್ ಮಾಡುವಂತದ್ದು ಇರ್ಬೋದು. ನಮಗೆ ವಾಷಿಂಗ್ ಮಿಷಿನ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಯಾವ್ದು ಅಂತ ನೋಡ್ಬೇಕಿದ್ರೆ ನಾವು ಮ್ಯಾನ್ಯುಯಲ್ ರೆಫರ್ ಮಾಡ್ತೀವಿ. ಸೊ ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗೆ ಈಗ ನಮ್ ಲೈಫ್ ಅಲ್ಲಿ ಈಗ ನಮ್ ಜೀವನದಲ್ಲಿ ಎಷ್ಟೋ ತೊಂದರೆಗಳು ಬರುತ್ತೆ. ಆಗ ನಾವ್ ಏನ್ ಮಾಡ್ತೀವಿ, ನಾವು ಎಲ್ಲೆಲ್ಲೋ ಹೋಗಿ ಕೇಳ್ತೀವಿ ಯಾರ್ಯಾರನೋ, ಅವರಿಗೆ ಗೊತ್ತಿರೋದನ್ನ ಅವ್ರು ಹೇಳ್ತಾರೆ. ಆದ್ರೆ ಈ ಭಗವದ್ಗೀತೆ ಅನ್ನೋದ್ರಲ್ಲಿ ಕೃಷ್ಣ ಎಲ್ಲ ಕೊಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚ ಸೃಷ್ಟಿ ಮಾಡಿರುವಂತದ್ದು ಭಗವಂತ.
ಸೊ ಭಗವಂತನಿಗೆ ಗೊತ್ತು ಈ ಪ್ರಪಂಚದಲ್ಲಿ ಏನು ಯಾವ ತರ ಒಂದು ನಾವು ಈ ಜೀವನ ನಡೆಸ್ಬೇಕು, ಇಲ್ಲಿ ಏನು ಕೊರತೆಗಳಿದೆ, ಇಲ್ಲಿ ಏನು ಒಂದು ಯಾವ ತರ ಅಂದ್ರೆ ಈ ಹೇಗೆ ಈ ಜೀವನ ನಡೆಸ್ಬೋದು ಇದರಲ್ಲಿ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅಂತ ಹೇಳಿ ಎಲ್ಲ ಕ್ಲಿಯರ್ ಆಗಿ ಭಗವಂತ ಕೊಟ್ಟಿದ್ದಾನೆ. ನಾವೇನಂದ್ರೆ ಆ ಮ್ಯಾನ್ಯುಯಲ್ ನ ನೋಡೋದೇ ಇಲ್ಲ ನಾವು. ಸೊ ಈಗ ಹೇಗೆ ಇದನ್ನ ಅಂದ್ರೆ ಈಗ ಒಬ್ಬ ಮ್ಯಾನುಫ್ಯಾಕ್ಚರರಿಗೆ ಗೊತ್ತಿರುತ್ತೆ ಅವನ ಒಂದು ಪ್ರಾಡಕ್ಟ್ ಅಲ್ಲಿ ಏನ್ ಡಿಫೆಕ್ಟ್ಸ್ ಇದೆ, ಏನ್ ಅಂದ್ರೆ ಏನ್ ಅಡ್ವಾಂಟೇಜ್ ಇದೆ, ಏನ್ ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದು ಮ್ಯಾನುಫ್ಯಾಕ್ಚರಿಗೆ ಗೊತ್ತಿರುತ್ತಲ್ವಾ. ಅಂದ್ರೆ ಯಾರು ಅದನ್ನ ಕಂಡಿಡ್ದಿರ್ತಾನೆ ಅವನಿಗೆ. ಸೊ ಹಾಗಾಗಿ ಇದು ಕೃಷ್ಣ ಮಾಡಿರೋ ಪ್ರಪಂಚನೇ ಕ್ರಿಯೇಟ್ ಮಾಡಿರುವಂತದ್ದು, ಅಂದ್ರೆ ಸೃಷ್ಟಿ ಮಾಡಿರೋ ಪ್ರಪಂಚ, ಕೃಷ್ಣ ಮಾಡಿರುವಂತ ಸೃಷ್ಟಿ ಮಾಡಿರುವಂತ ಪ್ರಪಂಚ. ಹಾಗಾಗಿ ಕೃಷ್ಣನಿಗೆ ಗೊತ್ತು ಇದ್ರಲ್ಲಿ ಏನಿದೆ ಅಂತ. ಹಾಗಾಗಿ ನಾವು ಇಟ್ ಇಸ್ ವೆರಿ ಎಸೆನ್ಷಿಯಲ್, ಅಂದ್ರೆ ನೋಡ್ಬೇಕು ನಾವು ಭಗವದ್ಗೀತೆಯನ್ನ ನೋಡಿ ತಿಳ್ಕೊಬೇಕು ಅಂತ ಹೇಳಿ. ಸೊ ಮಹಾತ್ಮ ಗಾಂಧಿ ಅವ್ರು ಏನ್ ಹೇಳ್ತಾರೆ, ಗೀತಾ ಅಧ್ಯಯನ ಮಾಡುವವರಿಗೆ ಅದರಿಂದ ದಿನನಿತ್ಯ ನವೋಲ್ಲಾಸ ಮತ್ತು ನವನವ ಅರ್ಥಗಳು ಹೊರಹೊಮ್ಮುತ್ತದೆ. ಸೊ ನವೋಲ್ಲಾಸ, ಹೌದು ಭಗವದ್ಗೀತೆ ನಾವು ಎಷ್ಟು ಓದಿದ್ರು ನಮಗೆ, ನಾನೀಗ ಆಲ್ಮೋಸ್ಟ್ ಲೈಕ್ 1 year ಇಂದ ಹಿಂದೆ ಸ್ಟಾರ್ಟ್ ಮಾಡಿದೆ ಕಲಿಯಲಿಕ್ಕೆ. ಸೊ ಎವ್ರಿ ಡೇ ನನಗೆ ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ರು ಸಹ ನಾನು ರಿಪೀಟೆಡ್ ಕ್ಲಾಸ್ನು ಅಟೆಂಡ್ ಮಾಡ್ತಾ ಇರ್ತೀನಿ. ಸೊ ನನಗೆ ಯಾವತ್ತೂ ಇದರಲ್ಲಿ ಒಂದು ಬೇಜಾರು ಅನ್ನೋದಿಲ್ಲ. ಅಂದ್ರೆ ಕೇಳ್ತಾ ಇದ್ರೆ ಇನ್ನು ಕೇಳ್ತಾ ಇರೋಣ ಅಂತ. ಮತ್ತೆ ನಮಗೆ ಹೊಸ ಹೊಸ ಅರ್ಥಗಳು, ಅಂದ್ರೆ ನಮಗೆ ನೀವು ಜಾಸ್ತಿ ಕೇಳ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ನಮಗೆ ಲೈಫಲ್ಲಿ ಇನ್ಸಿಡೆಂಟ್ಸ್ ಆಗುವಾಗ ನಮಗೆ ಅಲ್ಲಿ ರಿಲೇಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅಂದ್ರೆ ಆಗುತ್ತೆ, ಓ ಹೌದಲ್ಲ, ಕೃಷ್ಣ ಇಲ್ಲಿ ಈ ತರ ಹೇಳಿದ, ಅರ್ಜುನ ಹೀಗೆ ಕೇಳಿದ್ದ, ಕೃಷ್ಣ ಹೇಳಿದ್ದ, ಅಂದ್ರೆ ನಮಗೆ ಅದು ಸ್ಲೋ ಸ್ವಲ್ಪ ಸ್ವಲ್ಪ ಕೆಲವೊಂದು ರಿಯಲೈಸೇಷನ್ಸ್ ಆಗ್ತಾ ಬರುತ್ತೆ. ಅದು ಹೇಗೆ ಅಂದ್ರೆ ನಾವು ಕೇಳ್ತಾ ಕೇಳ್ತಾ ಸ್ಮರಣೆ ಮಾಡೋದ್ರಿಂದ. ಸೊ ಶ್ರವಣಂ ಇಸ್ ವೆರಿ ತುಂಬಾ ಇಂಪಾರ್ಟೆಂಟ್ ಈ ಇದ್ರಲ್ಲಿ, ಆಧ್ಯಾತ್ಮಿಕ ಇದ್ರಲ್ಲಿ ಎಲ್ಲ ಕೇಳಿ ಮಾಡುವಂಥದ್ದು. ತುಂಬಾ ನಾವು ಕೇಳಿದಷ್ಟು ನಮಗೆ ಇದರಲ್ಲಿ ಮುಂದುವರಿಬಹುದು. ಸೊ ಐನ್ಸ್ಟೈನ್ ಏನ್ ಹೇಳ್ತಾರೆ ಅಂದ್ರೆ, ನಾನು ಭಗವದ್ಗೀತೆಯನ್ನು ಓದಿದಾಗ ಮತ್ತು ದೇವರು ಈ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿಸಿದನೆಂದು ಪ್ರತಿಬಿಂಬಿಸಿದಾಗ ಉಳಿದಂತೆ ಎಲ್ಲವೂ ಅತಿಯಾದದ್ದು ಎಂದು ತೋರುತ್ತದೆ ಅಂತ ಹೇಳಿದ್ರೆ, ಯಾವುದನ್ನು ಈ ಒಂದು ಕ್ರಿಯೇಷನ್ ಮುಂದೆ ಏನಿಲ್ಲ, ನಾವು ಮಾಡಿರುವಂತ ಮನುಷ್ಯ ಮಾಡಿರುವಂತದ್ದು ಏನೇ ಇರ್ಬೋದು ಅದೆಲ್ಲ ತಾತ್ಕಾಲಿಕವಾದದ್ದು. ಆದ್ರೆ ಕೃಷ್ಣ ಮಾಡಿರುವಂತದ್ದು ಈ ಒಂದು ಸೃಷ್ಟಿ ಏನಿದೆ ಅದನ್ನ ನೋಡುವಾಗ ಸೊ ಬೇರೆ ಎಲ್ಲ ಅಂದ್ರೆ ತುಂಬಾ ಅತಿಯಾಗಿ, ಅಂದ್ರೆ ಜನರೆಲ್ಲ ಅದನ್ನೇ ನಾನೇ ಮಾಡಿದ್ದು ಅನ್ನೋ ಒಂದು ಹೆಗ್ಗಳಿಕೆ ತಗೊಳ್ತಾರೆ. ಸೊ ಅದೆಲ್ಲ ಒಂದು ಅತಿ ಅಂತ ಅನ್ಸುತ್ತೆ. ಸೊ ಇಸ್ಕಾನ್ ಭಗವದ್ಗೀತೆ ಯಥಾರೂಪ ಏಕೆ? ಸೊ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರುತ್ತೆ ಇದು. ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇದೆ ಆಲ್ರೆಡಿ, ನಮ್ದು ಬೇರೆ ಬೇರೆ ಪುಸ್ತಕಗಳಿದೆ, ಅದನ್ನೇ ನೋಡ್ಬೋದಲ್ಲ ಅಂತ ಹೇಳಿ. ಯಾಕೆ ನಾವು ಇಷ್ಟು ಸ್ಟ್ರೆಸ್ ಮಾಡ್ತೀವಿ ಯಥಾರೂಪ ಒಂದು ತಗೊಳ್ಳಿ ಅಂತ ಹೇಳಿದ್ರೆ, ಮುರಿದ ಕೇಬಲ್ನೊಂದಿಗೆ ನೀವು ಅದನ್ನು ಚಾರ್ಜ್ ಮಾಡಿದರೆ ಫೋನ್ ಹಾನಿಯಾಗುತ್ತದೆ. ಸರಿಯಾದ ಡೇಟಾ ವರ್ಗಾವಣೆ ಇದನ್ನು ಬಳಸಲಾಗುವುದಿಲ್ಲ. ಇದು ಮೂಲ ಮತ್ತು ರಿಸೀವರ್ ನಡುವಿನ ಸಂಪರ್ಕ ಕೊರತೆಯಿಂದಾಗಿ. ಅದೇ ರೀತಿ ಕೃಷ್ಣನ ಸಂದೇಶವು ಶಿಸ್ತಿನ ಉತ್ತರಾಧಿಕಾರದ ಮುರಿಯದ ಸರಪಳಿಯ ಮೂಲಕ ಬರಬೇಕು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ನೋಡ್ಬೋದು, ಕೃಷ್ಣನಿಂದ ಅಂದ್ರೆ ಒಂದು ಪಾರಂಪರಿಕವಾಗಿ ಬರುವಂತದ್ದು ಜ್ಞಾನ ಇದು. ಸೊ ಒಬ್ರಿಂದ ಒಬ್ರು ಆಗೆಲ್ಲ ಏನಿತ್ತು ಅಂದ್ರೆ ಶ್ರವಣಮಿಂದ, ಅಂದ್ರೆ ಕಲಿಯುಗದ ಎಂಡಲ್ಲಿ ಇವರು ವ್ಯಾಸದೇವರು ಅದನ್ನ ಪುಸ್ತಕ ರೂಪದಲ್ಲಿ ಬರ್ದಿದ್ದಾರೆ. ಸೊ ಅಲ್ದಿದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಕೇಳಿ ಬರ್ತಾ ಇದ್ದಿದ್ದು. ಸೊ ಕೃಷ್ಣನಿಂದ ಬ್ರಹ್ಮನಿಂದ ನಾರದನಿಂದ ಇದು ಭಕ್ತಿ ವಿನೋದ್ ಠಾಕೂರ್, ಇದು ಗೌರಿದಾಸ್ ಗೌರಿ ಕಿಶೋರ್ ಬಾಬ್ಜಿ ಮಹಾರಾಜ್. ಸೊ ಅವರಿಂದ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್. ಅಂದ್ರೆ ಇನ್ನೂ ತುಂಬಾ ಜನ ಆಚಾರ್ಯರಿದ್ದಾರೆ. ನಮ್ಮ ಪ್ರಭುಪಾದರು 32ನೇ ಆಚಾರ್ಯರು ಬರ್ತಾರೆ ಇಸ್ಕಾನ್ ಇದ್ರಲ್ಲಿ. ಸೊ ಹಾಗೆ ನೋಡ್ಕೊಂಡ್ ಬಂದ್ರೆ ಸೊ ಹಾಗೆ ಈಗ ಪ್ರಭುಪಾದರಿಂದ ನಾವು ತಿಳ್ಕೊಳ್ಳುವಂಥದ್ದು. ಸೊ ಈ ಪರಂಪರೆ ಇರ್ಬೇಕು ಯಾವಾಗ್ಲೂ. ನೀವು ಯಾವುದೇ ಭಗವದ್ಗೀತೆ ನೋಡಿದ್ರೆ ಅದರದ್ದು ಏನು ಪರಂಪರೆ ಇದೆ, ಅದಕ್ಕೆ ಪರಂಪರೆ ಇದೆಯಾ ಅದನ್ನ ನೋಡ್ಬೇಕು. ಯಾಕಂದ್ರೆ ಈಗ ಎಲ್ಲರೂ ಏನಾಗುತ್ತೆ, ಯಾರೇ ಒಬ್ರು ಪೊಲಿಟಿಷಿಯನ್ಸ್ ಅಥವಾ ಫಿಲಾಸಫರ್ಸ್, ಯಾರೇ ತತ್ವಜ್ಞಾನಿಗಳಿರ್ಬೋದು, ಅವರೆಲ್ಲಾನು ಈಗ ಬರೀತಾರೆ. ಎಲ್ಲರಿಗೂ ಬುಕ್ ಬರೆಯೋದೊಂದು ಇದಾಗಿದೆ ಈಗ. ಸೊ ಅದೊಂದು ಫ್ಯಾಷನ್ ತರ ಆಗಿದೆ. ಸೊ ಎಲ್ಲರೂ ಬರೀತಾರೆ. ಅಂದ್ರೆ ಈಗ ನಮಗೆ ಮೋರ್ ದೆನ್ 600 ಎಡಿಷನ್ ಗಿಂತ ಭಗವದ್ಗೀತೆಗಳು ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಾವು ಸುಮ್ನೆ ಯಾವುದೋ ಒಂದು ತಗೊಂಡ್ರೆ ಅದು ತುಂಬಾ ಇದಾಗತ್ತೆ. ಅಂದ್ರೆ ಏನ್ ಹೇಳ್ತಾರೆ, ಅದರಲ್ಲಿ ಅವರದ್ದೇ ಒಂದು ಅರ್ಥಗಳನ್ನ ಕೊಟ್ಟಿರ್ತಾರೆ, ಅವರ ಒಂದು ಅಭಿಪ್ರಾಯಗಳನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಾವು ಸರಿಯಾದ ಒಂದು ಪರಂಪರೆಯಲ್ಲಿ ಬಂದಿರುವಂತದ್ದು. ಹಾಗೂ ಪ್ರಭುಪಾದ ಇದರಲ್ಲಿ ಅವರ ಸ್ವಂತದ್ದೇನು ಇಲ್ಲ. ಪ್ರಭುಪಾದ ಎಲ್ಲ ಕೃಷ್ಣನ ಒಂದು ಏನಿದೆ ಅದನ್ನ ನಮಗೆ ತಿಳಿ ಹೇಳಕ್ಕೆ
ಅವರು ಈ ಭಾಗವತಮಿಂದ ಇರ್ಬೋದು, ಹಾಗೆ ರೆಫರೆನ್ಸಸ್ ಅಷ್ಟೇ ಭಾಗವತಮಿಂದ ತಗೊಂಡು, ಹಾಗೂ ಆಚಾರ್ಯರು ಬರೆದಿರುವಂತ ಪ್ರೀವಿಯಸ್ ಆಚಾರ್ಯರು ಏನಿದ್ದಾರೆ ಈ ಒಂದು ಸಂಪ್ರದಾಯದಲ್ಲಿ ಅವರ ಒಂದು ರೆಫರೆನ್ಸ್ ಬುಕ್ಸ್ ನ ನೋಡಿ ಅದೆಲ್ಲನೂ ರೆಫರ್ ಮಾಡಿ ಪ್ರಭುಪಾದವರು ನಮಗೆ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಅರ್ಥ ಆಗೋ ತರ ಮಕ್ಕಳಿಗೆ ಕೂಡ ಅರ್ಥ ಆಗ್ಬೋದು, ಅಷ್ಟು ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಪ್ರಭುಪಾದ್. ಹಾಗಾಗಿ ದಯವಿಟ್ಟು ಯಾರು ತಗೊಳ್ಳಿಲ್ವೋ ಇವತ್ತೇ ಆರ್ಡರ್ ಮಾಡಿ ನಿಮ್ಮ ಪುಸ್ತಕವನ್ನ. ಗೀತಾ ಒಂದು ವಿಶಾಲವಾದ ಪುಸ್ತಕ. ಗೀತೆಯ ವ್ಯವಸ್ಥಿತ ಅಧ್ಯಯನವು ಸುಮಾರು 1 ವರ್ಷ ತೆಗೆದುಕೊಳ್ಳುತ್ತದೆ. 18 ದಿನಗಳಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣ ಮತ್ತು ಅರ್ಜುನರ ನಡುವಿನ ಆಲೋಚನೆಗಳ ಹರಿವಿನತ್ತ ಗಮನ ಹರಿಸುತ್ತಿದ್ದೇವೆ. ಸೊ ಗೀತೆ ಅಧ್ಯಯನ ಅಂದ್ರೆ ಈ 18 ದಿನಗಳಲ್ಲಿ ನಾವು ಈ ಭಗವದ್ಗೀತೆಯಲ್ಲಿರೋ ಎಲ್ಲಾ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಕಷ್ಟ. ಹಾಗಾಗಿ ನಾವು ಅದನ್ನ ಒಂದು ನಿಮಗೆ ಸಂಕ್ಷಿಪ್ತವಾಗಿ ಯಾವುದು ಆ ಒಂದು ಅಧ್ಯಾಯದಲ್ಲಿ ಏನು ಮುಖ್ಯ ಇದೆ ಅರ್ಥ ಮಾಡ್ಕೊಳ್ಳುವಂಥದ್ದು ಅದನ್ನ ಹೇಳ್ತೀವಿ. ನಂತರ ನಿಮಗೆ ಇನ್ನು ನೆಕ್ಸ್ಟ್ ಈ 18 ದಿನ ಆದ್ಮೇಲೆ ಲೆವೆಲ್ 2 ಅಂತ ಹೇಳಿ ಇದೆ. ಅದು ಒಂದು 3-4 ತಿಂಗಳು ಕೋರ್ಸ್ ಇರುತ್ತೆ. ಹಾಗೆ ಅದರಲ್ಲಿ ನಿಮಗೆ ವೀಕೆಂಡ್ ಇರುತ್ತೆ. ಸೊ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಇರುವಂತದ್ದು. ಸೊ ಅದರಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ ಆಗಿರುತ್ತೆ, ಹಾಗೂ ಕ್ವಿಜ್ ಸ್ವಲ್ಪ ಎಲಾಬ್ರೇಟಿವ್ ಇರುತ್ತೆ ಸ್ವಲ್ಪ ಇದಕ್ಕಿಂತ. ಸೊ ಹಾಗಾಗಿ ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಳಕ್ ಒಳ್ಳೇದು ಭಗವದ್ಗೀತೆಯನ್ನ. ಸೊ ಅದನ್ನ ಅಟೆಂಡ್ ಮಾಡಿ. ಲೆವೆಲ್ 1 ಆದ್ಮೇಲೆ ಲೆವೆಲ್ 2 ಅಟೆಂಡ್ ಮಾಡಿ. ಅದಾದ ನಂತರ ಲೆವೆಲ್ 3 ಇದೆ. ಸೊ ಲೆವೆಲ್ 3 ಅಲ್ಲಿ ಬಂದಾಗ ನಿಮಗೆ ಇನ್ನು ಲೈಕ್ ನೀವು ಪ್ರೆಸೆಂಟೇಶನ್ ಮಾಡ್ತೀರಾ, ಅಂದ್ರೆ ನಿಮಗೆ ಟಾಪಿಕ್ಸ್ ನಾವು ಕೊಡ್ತೀವಿ. ಸೊ ಟಾಪಿಕ್ಸ್ ಅದರಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು, ಅಂದ್ರೆ ಬೇರೆ ಬೇರೆ ಆ ಒಂದು ಈಗ ಆತ್ಮದ ಬಗ್ಗೆ ಇರ್ಬೋದು, ಅಥವಾ ಭಗವಂತನ ಒಂದು ಸಾಕ್ಷಾತ್ಕಾರದ ಬಗ್ಗೆ ಇರ್ಬೋದು. ಸೊ ಹೀಗೆ ಒಂದು ಟಾಪಿಕ್ ಇರುತ್ತೆ. ಆ ಟಾಪಿಕ್ ಅಲ್ಲಿ ಪ್ರತಿಯೊಂದು ಅಧ್ಯಾಯದಲ್ಲಿ ಅದರ ಬಗ್ಗೆ ಕೆಲವೊಂದು ಕಡೆ ಕೃಷ್ಣ ಹೇಳಿರ್ತಾನೆ. ಸೊ ಅದನ್ನ ಶ್ಲೋಕ ಕೂಡ ನಾವು ಕೊಡ್ತೀವಿ ನಿಮಗೆ, ಅದರ ಮೇಲೆ ನೀವು ಪ್ರೆಸೆಂಟೇಶನ್ ಮಾಡುವಂಥದ್ದು. ಸೊ ಇದೆಲ್ಲ ನಿಮಗೆ ಗ್ರೋ ಆಗಕ್ಕೆ, ಅಂದ್ರೆ ಆಧ್ಯಾತ್ಮಿಕವಾಗಿ ನೀವು ಬೆಳೆಯೋದಕ್ಕೆ ನಿಮ್ಗೆ ಸಹಕಾರಿಯಾಗುತ್ತೆ. ಸೊ ಇದೆಲ್ಲಾನು ಫ್ರೀ ಕೋರ್ಸೆ. ಹಾಗಾಗಿ ನೀವು ಇದನ್ನ ಫಸ್ಟ್ ಮೊದ್ಲಿಗೆ ಸರಿಯಾಗಿ ಶ್ರದ್ಧೆಯಿಂದ ಕಲೀರಿ. ಅದಾದ ನಂತರ ನಿಮ್ಗೆ ಬೇರೆ ಬೇರೆ ಕೋರ್ಸ್ ಮಾಡ್ಬೋದು. ಅದಾದ ನಂತರ ಇನ್ನು ಲೆವೆಲ್ 4 ಅಂತಲೂ ಇದೆ, ಭಕ್ತಿ ಶಾಸ್ತ್ರಿ ಅಂತ ಹೇಳಿ. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಮರದಲ್ಲಿ ಹಣ್ಣಿರುತ್ತೆ. ಸೊ ಹಣ್ಣನ್ನ ಕುಯ್ಬೇಕಾದ್ರೆ ನಾವು ಒಂದು ಕಲ್ಲು ಹಾಕಿ ಬೀಳ್ಸ್ಬೋದು. ಸೊ ಕಲ್ಲು ಹಾಕಿದಾಗ ಏನಾಗುತ್ತೆ, ಆ ಹಣ್ಣಿಗೆ ಗಾಯ ಆಗಿ ಬಿದ್ದು ಹಾಳಾಗೋ ಚಾನ್ಸ್ ಇರುತ್ತೆ. ಸೊ ಅದೇ ರೀತಿ ಆದ್ರೆ ಒಬ್ಬ ಹತ್ತಿ, ಈಗ ಇಲ್ಲಿ ಒಂದು ಹುಡುಗ ನೋಡ್ತೀವಿ ನಾವು, ಅವನು ಹತ್ತಿ ತೆಗೆದು ಒಂದು ರಂಬೆಯಿಂದ ಇನ್ನೊಂದು ರಂಬೆಗೆ ಪಾಸ್ ಮಾಡುವಂತದ್ದು. ಇನ್ನೊಬ್ಬ ಹುಡುಗ ಇರ್ತಾನೆ, ಅಲ್ಲಿಂದ ಅವನ ತಮ್ಮನಿಗೆ, ಸೊ ಅಲ್ಲಿಂದ ಇನ್ನೊಬ್ನಿಗೆ, ಹಾಗೆ ಪಾಸ್ ಮಾಡಿ ಇಲ್ಲಿ ಬುಟ್ಟಿಗೆ ಹಾಕುವಾಗ ಏನಾಗುತ್ತೆ, ಅದು ಅದರದ್ದು ಒಂದು ನ್ಯಾಚುರಲ್ ಸಹಜವಾದ ಒಂದು ಗುಣವನ್ನ ಕಳ್ಕೊಳ್ಳಲ್ಲ ಅದು. ಸೊ ಅದೇ ರೀತಿ ಈಗ ನಾವು ಪಾರಂಪರಿಕವಾಗಿ ಹೇಗೆ ನಾವು ಒಬ್ಬರ ಆಚಾರ್ಯದಿಂದ ಇನ್ನೊಬ್ಬರ ಆಚಾರ್ಯರಿಗೆ ಹೇಗೆ ನಾವು ಯಾವಾಗ ತಗೊಳ್ತೀವಿ, ಸೊ ಆಗ ಅದರಲ್ಲಿ ಯಾವುದೇ ಒಂದು ಏನಂತಾರೆ ಅಡಲ್ಟ್ರೇಷನ್ ಇಲ್ಲದೆ ಅದು ನಮಗೆ ಭಗವದ್ಗೀತೆ ಕೃಷ್ಣನಿಂದ ಕೃಷ್ಣ ಪರಮಾತ್ಮ ಏನು ಸಂದೇಶ ಹೇಳಿದಾನೋ ಆ ಸಂದೇಶ ನಮಗೆ ಯಥಾರೂಪವಾಗಿ ಸಿಗತ್ತೆ ಅಂತ ಹೇಳಿ. ಸೊ ಭಗವದ್ಗೀತಾ ಒಂದು ಸೂರ್ಯನಿಗೆ ಸಮಾನ. ಅಂದ್ರೆ ಸೂರ್ಯನ ಬೆಳಕು ಅಷ್ಟು ಪ್ರಕಾಶವಾಗಿರುವಂತದ್ದು, ಹಾಗೂ ಅದರ ಮುಂದೆ ಬೇರೆ ಯಾವುದೇ ಒಂದು ಬೆಳಕು ಸಹ ಕಮ್ಮಿ ಅನ್ಸುತ್ತೆ. ಅಂದ್ರೆ ಈಗ ನಾವು ಬೇರೆ ಯಾವುದೇ ಒಂದು ಪುಸ್ತಕಗಳಿರ್ಬೋದು, ಬೇರೆ ಫಿಲಾಸಫಿ ಇರ್ಬೋದು, ತುಂಬಾ ಅಂದ್ರೆ ಈ ನಾಲೆಜ್ ಅಂತ ಹೇಳಿ ನಾವು ತುಂಬಾ ಪುಸ್ತಕಗಳನ್ನ ನಾವು ಓದ್ತೀವಿ. ಆದ್ರೆ ಅದು ರಿಯಲ್ ನಾಲೆಜ್ ಅಲ್ಲ. ಯಾಕಂದ್ರೆ ಅದರಿಂದ ನಮಗೆ ನಮ್ಮ ಮೇನ್ ಜೀವನದ 4 ಪ್ರಾಬ್ಲಮ್ಸ್ ಯಾವ್ದೆಲ್ಲ ಅದು ಅಂದ್ರೆ ಜನ್ಮ, ಮೃತ್ಯು, ಜರ, ವ್ಯಾಧಿ. ಓಕೆ, ಸೊ ಜನ್ಮ, ಮೃತ್ಯು, ಜರ, ವ್ಯಾಧಿ, ಈ 4ನ್ನ ನಾವು ತಪ್ಸಕ್ಕೆ ಸಾಧ್ಯ ಇದೆಯಾ? ಇದರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ. ಹಾಗಾಗಿ ಭಗವದ್ಗೀತೆ ಅನ್ನೋದೊಂದು ಸೂರ್ಯನಾಗೆ, ಇದ್ರಲ್ಲಿರೋ ಜ್ಞಾನ ಬೇರೆ ಯಾವ ಪುಸ್ತಕಗಳಿಗೂ ನಾವು ಕಂಪೇರ್ ಮಾಡಕ್ಕಾಗಲ್ಲ. ಯಾರೇ ಒಬ್ರು ಎಷ್ಟೇ ಹೈಯೆಸ್ಟ್ ಸ್ಕಾಲರ್ ಇರ್ಬೋದು, ಬೇರೆ ಒಂದು ವಿಷಯಗಳಲ್ಲಿ PhD ಮಾಡಿರ್ಬೋದು, ಆದ್ರೆ ಈ ಒಂದು ಜ್ಞಾನಕ್ಕೆ ಅದು ಸಮ ಆಗಲ್ಲ ಅಂತ ಹೇಳಿ. ಅಂದ್ರೆ ಅದು ಸೂರ್ಯನ ಜ್ಞಾನದ ಮುಂದೆ ಇದೀಗ ನಾವು ಟಾರ್ಚ್ ಲೈಟ್ ಹಾಕಿದ್ರೆ ಹೇಗಿರುತ್ತೆ, ಅಂದ್ರೆ ಅದು ಬೆಳಕು ಅಗತ್ಯನೇ ಇಲ್ಲ ಅದಕ್ಕೆ. ಸೊ ಆ ರೀತಿ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡ್ಬೋದು, ಈಗ ನಾವೇನೋ ಒಂದು ಮಾಡ್ತಾ ಇರ್ತೀವಿ ಅಡಿಗೆ, ಅದೊಂದು ಸತಿ ಟೈಮ್ಸ್ ಬಿದ್ದು ಚೆಲ್ಲಿ ಹೋಗುತ್ತೆ. ಸೊ ಆಗ ನಾವೇನ್ ಮಾಡ್ತೀವಿ, ಒಂದು ಬ್ರೂಮ್ ಸ್ಟಿಕ್ ತಗೊಂಡು ಅಥವಾ ಬಟ್ಟೆ ತಗೊಂಡು ಅದನ್ನ ಕ್ಲೀನ್ ಮಾಡ್ತೀವಿ. ಹಾಗೆ ಈಗ
ಆದ್ರೆ ಸೂರ್ಯನ ಬೆಳಕು ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೊಳಕಾದ ಒಂದು ಪದಾರ್ಥ ಮೇಲೆ ಬಿದ್ದಾಗ ಅಥವಾ ಕೊಳಕಾದ ನೀರಿನ ಮೇಲೆ ಬಿದ್ದಾಗ ಅದು ಗ್ರಾಜುಲಿ ಏನಾಗುತ್ತೆ, ಆ ಡರ್ಟ್ ಅಲ್ಲಿ ಅಂದ್ರೆ ಇದು ಕಳಂಕ ಎಲ್ಲ ಹೋಗಿ ನೀರು ಪ್ಯೂರ್ ಆಗುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ದೋಷಗಳಿರ್ಲಿ, ನಾವು ಯಾವಾಗ ಭಗವಂತನೊಟ್ಟಿಗೆ ಕನೆಕ್ಟ್ ಆಗ್ತೀವಿ ಆಗ ನಮ್ಮಲ್ಲಿರೋ ಆ ದೋಷಗಳು ಸಹ ಪ್ಯೂರ್ ಆಗ್ತಾ ಬರುತ್ತೆ. ಅಂದ್ರೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ನಾವ್ ಯಾವಾಗ ಚಾಂಟಿಂಗ್ ಮಾಡ್ತೀವಿ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಬರ್ತೀವಿ, ನಮ್ಮಲ್ಲಿ ಒಂದು ಡಿವೈನಿಟಿ ಬರುತ್ತೆ. ಅಂದ್ರೆ ಆ ಬೇರೆ ಎಲ್ಲ ಕಾಮ, ಕ್ರೋಧ, ಲೋಭ, ಮತ್ಸರ, ಮದ, ಮಾತ್ಸರ್ಯ ಎಲ್ಲ ಲೋಭ ಎಲ್ಲ ಹೋಗ್ತಾ ಬರುತ್ತೆ. ಸೊ ನಾವು ಭಗವಂತನಿಗೆ ಹತ್ರ ಆಗ್ತೀವಿ. ಸೊ ಹಾಗಾಗಿ ಇದನ್ನ ಸೂರ್ಯನಿಗೆ ಕಂಪೇರ್ ಮಾಡ್ತೀವಿ ಭಗವದ್ಗೀತೆ. ಸೊ ಇದು ಈಗ ನಾವು ಮಹಾಭಾರತದಲ್ಲಿ, ಅಂದ್ರೆ ಮಹಾಭಾರತ ಯುದ್ಧ ಆಗಿದ್ದು 2 ಫ್ಯಾಮಿಲಿಗಳ ಮಧ್ಯೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಕೌರವರು ಹಾಗೂ ಪಾಂಡವರು. ಸೊ ವ್ಯಾಸದೇವರ ಮಕ್ಕಳು ಯಾರು? ಧೃತರಾಷ್ಟ್ರ ಹಾಗೂ ಪಾಂಡು. ಅಂದ್ರೆ ವ್ಯಾಸದೇವರಿಂದ ಹುಟ್ಟಿರುವಂತದ್ದು. ಸೊ ಇವರು ವಿದುರ ಬಂದು ದಾಸಿಯ ಮಗ. ಸೊ ಧೃತರಾಷ್ಟ್ರನ ಮಕ್ಕಳನ್ನ ನಾವು ಕೌರವರು ಅಂತ ಹೇಳ್ತೀವಿ, ಪಾಂಡುವಿನ ಮಕ್ಕಳನ್ನ ಪಾಂಡವರು ಅಂತ ಹೇಳ್ತೀವಿ. ಸೊ ಯುದ್ಧ ಯಾಕಾಯ್ತು ಅಂತ ಹೇಳಿದ್ರೆ, ಈಗ ಧೃತರಾಷ್ಟ್ರ ಹುಟ್ಟು ಕುರುಡ. ಸೊ ಅವನಿಗೆ ಅಂದ್ರೆ ಅವನಿಗೆ ರಾಜ್ಯ ಆಳುವಂತ ಇದಿರಲ್ಲ. ಹಾಗಾಗಿ ಅವನು ಅಂದ್ರೆ ಏನಾಗುತ್ತೆ, ಪಾಂಡು ರಾಜ ಆಗಿರ್ತಾನೆ, ಆದ್ರೆ ಅವನು ಅಕಾಲಿಕ ಮೃತ್ಯು ಆಗತ್ತೆ. ಸೊ ಆಗ ಧೃತರಾಷ್ಟ್ರನಿಗೆ ಆ ಒಂದು ಹಸ್ತಿನಾಪುರ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಸಿಗುವಂತದ್ದು. ಸೊ ಅವನೇನ್ ಮಾಡ್ತಾನೆ, ಅಂದ್ರೆ ಇವರೆಲ್ಲ ಮಕ್ಕಳು ಚಿಕ್ಕವರು, ಅಂದ್ರೆ ಪಾಂಡವರಿಗೆ ಹೋಗ್ಬೇಕು ಆಕ್ಚುಲಿ ಅದು. ಆದ್ರೆ ಪಾಂಡವರ ಮಕ್ಕಳೆಲ್ಲ ತುಂಬಾ ಸಣ್ಣ ಇರ್ತಾರೆ. ಹಾಗಾಗಿ ಆಗ ಅವರಿಗೆ ಕೊಡಕ್ಕಾಗಲ್ಲ. ನಾನು ಅವ್ರು 18 ವರ್ಷ ಬರೋವರೆಗೂ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಅವ್ನು ನೋಡ್ಕೊಳ್ತಾನೆ. ಆದ್ರೆ ಅವನಿಗೆ ದುರಾಸೆ ಬರುತ್ತೆ, ಯಾಕೆ ಅವ್ರಿಗೆ ಕೊಡ್ಬೇಕು, ನನ್ನ ಮಗ ಇದ್ದಾನೆ, ನನ್ನ ದುರ್ಯೋಧನನಿಗೆ ಕೊಡ್ಬೇಕು, ನನ್ನ ಮಕ್ಕಳಿಗೆ ಬರ್ಬೇಕಿದು ಅನ್ನೋ ಒಂದು ದುರಾಸೆ ಬರುತ್ತೆ. ಸೊ ಅದರಿಂದ ಅವನೇನ್ ಮಾಡ್ತಾನೆ, ಅವರನ್ನ ನಮಗೆಲ್ಲ ಗೊತ್ತು, ಲೈಕ್ ಕಾಡಿಗೆ ಕಳಿಸುವಂತದ್ದು. 14 ವರ್ಷ ವನವಾಸ ಹೋಗ್ತಾರೆ ಪಾಂಡವರು. ಅಂದ್ರೆ ಮೋಸ ಮಾಡಿ ಅವರನ್ನ ಇದರಲ್ಲಿ ಕ್ರೀಡೆಯಲ್ಲಿ ಸೋಲಿಸಿ ಹಾಗೆಲ್ಲ ಮಾಡಿ ಅವರನ್ನ ಕಳಿಸುವಂತದ್ದು. ಸೊ ಬಂದ ಮೇಲೆ ಅವರು ಕೊಡಲ್ಲ. ಅಂದ್ರೆ ಕೃಷ್ಣ ಕೂಡ ಹೋಗಿ ಕೇಳ್ಕೊಳ್ತಾನೆ, ಅಂದ್ರೆ ಅವರ ಕಡೆಯಿಂದ, ಪಾಂಡವರ ಕಡೆಯಿಂದ, ಲೈಕ್ ಅವರ ಒಂದು ರೆಪ್ರೆಸೆಂಟೇಟಿವ್ ಆಗಿ ಕೃಷ್ಣ ಹೋಗಿ ಕೇಳುವಾಗ 5 ಗ್ರಾಮಗಳನ್ನ ಕೊಡಿ ಅಂತ ಹೇಳಿ ಕೃಷ್ಣ ಕೇಳುವಂತದ್ದು. ಯಾಕಂತ ಹೇಳಿದ್ರೆ ಕ್ಷತ್ರಿಯರಿಗೆ ಅವರಿಗೆ ಬೇಕೇ ಬೇಕು. ಅಂದ್ರೆ ಒಂದು ಗ್ರಾಮ, ಅಂದ್ರೆ ಅವರಿಗೊಂದು ಕ್ಷತ್ರಿಯರು ಅಂತ ಹೇಳಿದ್ರೆ ಅವ್ರು ಆಳುವಂತದ್ದು. ಸೊ ಅವರಿಗೆ ಏನಿಲ್ಲದೆ ಹೇಗ್ ಮಾಡ್ತಾರೆ, ಅವರಿಗೊಂದು ಕಿಂಗ್ಡಮ್ ಅನ್ನೋದು ಬೇಕೇ ಬೇಕು, ಅಂದ್ರೆ ರಾಜ್ಯ ಅನ್ನೋದು. ಸೊ ಒಂದೊಂದು ಗ್ರಾಮ ಕೊಡಿ ಅಂತ ಹೇಳಿ ಕೃಷ್ಣ ಕೇಳುವಾಗ ಅವನು ದುರ್ಯೋಧನ, ನಾನು ಒಂದು ಗ್ರಾಮ ಅಲ್ಲ, ಒಂದು ಅಡಿ ಜಾಗ ಸಹ ನಾನು ಕೊಡಕ್ಕೆ ರೆಡಿ ಇಲ್ಲ, ಒಂದು ಪಾಯಿಂಟ್ ಅಷ್ಟು ಸಹ ನಾನು ಕೊಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಅವನು ಧೃತರಾಷ್ಟ್ರನ ಒಂದು ಒಪ್ಪಿಗೆಯೂ ಇರುತ್ತೆ. ಅವನು ಹಾಗಾಗಿ ಅವ್ರು ಕೊಡಲ್ಲ. ಸೊ ಇದರಿಂದಾಗಿ ಯುದ್ಧ ಆಗುವಂತದ್ದು. ಸೊ ಭಗವದ್ಗೀತೆಯಲ್ಲಿ ಒಟ್ಟು 700 ಶ್ಲೋಕಗಳಿವೆ. ಅದರಲ್ಲಿ ಕೃಷ್ಣ ಪರಮಾತ್ಮ ಹೇಳಿರುವಂತದ್ದು 574, ಅರ್ಜುನ 84, ಸಂಜಯ 41, ಧೃತರಾಷ್ಟ್ರ 1. ಧೃತರಾಷ್ಟ್ರ ಬರೀ ಮೊದಲನೇ ಶ್ಲೋಕ ಅಷ್ಟೇ ಹೇಳುವಂತದ್ದು. ಭಗವದ್ಗೀತೆಯ ಮನಸ್ಥಿತಿ. ಅರ್ಜುನನ ವಿಸ್ಮಯ ಮತ್ತು ಭ್ರಮೆಯ ನೋಟವು ಕೃಷ್ಣನ ವ್ಯವಸ್ಥೆ ಎಂದು ತಿಳಿಯಬೇಕು. ಅರ್ಜುನನ ಗೊಂದಲ ಮತ್ತು ವಿಸ್ಮಯ ಇಲ್ಲದಿದ್ದರೆ ಕೃಷ್ಣನು ಅವನನ್ನು ರಕ್ಷಿಸಲು ಭಗವದ್ಗೀತೆಯನ್ನು ಮಾತನಾಡುವ ಅಗತ್ಯವಿಲ್ಲ. ಅರ್ಜುನನು ಭಗವದ್ಗೀತೆಯ ಮೊದಲ ಕೇಳುಗನಾಗಿದ್ದರೂ ಅದು ಎಲ್ಲರ ಅನುಕೂಲಕ್ಕಾಗಿ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು. ಇದು ಯಾಕೆ ಅರ್ಜುನ ಹೀಗ್ ಮಾಡ್ದ, ಅರ್ಜುನ ಯಾಕೆ ಹಾಗ್ ಮಾಡ್ದ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ಅರ್ಜುನನ ವಿಸ್ಮಯಕ್ಕೆ ಮತ್ತು ಭ್ರಮೆಗೆ ಒಳ ತರೋದು ಯಾರು? ಭಗವಂತ. ಯಾಕೆ ಅಂತ ಹೇಳಿದ್ರೆ, ಈ ಭಗವದ್ಗೀತೆ ಏನಿದೆ ಇದು ಇದರ ಜ್ಞಾನ ಈಗ ದ್ವಾಪರ ಯುಗ ಮುಗಿಯೋ ಟೈಮಲ್ಲಿ, ಅಂದ್ರೆ ಇನ್ನೇನು ಕಲಿಯುಗ ಸ್ಟಾರ್ಟ್ ಆಗ್ತಾ ಇದೆ, ಶುರುವಾಗೋ ಟೈಮಲ್ಲಿ ಭಗವಂತ ಈ ಜ್ಞಾನವನ್ನ ಕೊಡುವಂಥದ್ದು. ಸೊ ಇದು ಯಾರಿಗೋಸ್ಕರ ಕೊಡುವಂಥದ್ದು? ಈಗ ಒಂದು ಯುಗ ಮುಗ್ದು ಇನ್ನೊಂದು ಯುಗ ಶುರುವಾಗುವಾಗ ಅಂತ ಹೇಳಿದ್ರೆ ನಮಿಗೋಸ್ಕರ ಕೊಟ್ಟಿರುವಂತದ್ದು ಕೃಷ್ಣ, ಬೇರೆ ಯಾರಿಗೂ ಅಲ್ಲ. ಹಾಗಾಗಿ ಈ ನಾಲೆಜ್ ಅನ್ನ ಕೊಡಕ್ಕೆ ಒಂದು ದಾರಿ ಬೇಕು. ಈಗ ಅವನ್ನ ವಿಸ್ಮಯಕ್ಕೆ ತರ್ಲಿಲ್ಲ ಅಂದ್ರೆ ಇದನ್ನ ಹೇಗೆ ಕೊಡುವಂತದ್ದು ಈ ಜ್ಞಾನವನ್ನ? ಹಾಗಾಗಿ ಧರ್ಮ ಬಗ್ಗೆ ಈ ಒಂದು ಜ್ಞಾನವನ್ನ ನಮಗೆ ಕೊಡಬೇಕಾಗಿ ಕೃಷ್ಣ ಈ ಜ್ಞಾನವನ್ನ ಅರ್ಜುನನ ಮೂಲಕ ನಮಗೆ ಹೇಳುವಂತದ್ದು. ಸೊ ಇದೊಂದು ಸಣ್ಣ ಕತೆ. ಅಂದ್ರೆ ಒಂದು ಗುಬ್ಬಚ್ಚಿ, ಆ ಗುಬ್ಬಚ್ಚಿ ಅದರ ಒಂದು ಮೊಟ್ಟೆಗಳೆಲ್ಲ ಸಮುದ್ರದಲ್ಲಿ, ಅಂದ್ರೆ ಸಮುದ್ರದ ಹತ್ರ ಅದು ಇಟ್ಟಿರತ್ತೆ. ಅದೊಂದು
ಅದರ ಮೊಟ್ಟೆಗಳಲ್ಲೆಲ್ಲ ಸಮುದ್ರ ಎಳ್ಕೊಂಡು ಹೊರಟೋಗುತ್ತೆ. ಸೊ ಆಗ ಏನಾಗುತ್ತೆ, ಅದು ಮತ್ತೆ ಬೇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸಮುದ್ರ ಹತ್ರ. ಸಮುದ್ರ ಲೆಕ್ಕಿಸೋದೇ ಇಲ್ಲ, ಅಷ್ಟು ಸಣ್ಣ ಗುಬ್ಬಚ್ಚಿಯ ಮಾತು ಅದು ಕೇಳುತ್ತಾ. ಆಮೇಲೆ ಏನಾಗುತ್ತೆ, ಅದೇನ್ ಮಾಡುತ್ತೆ, ಅದರ ಒಂದು ದೃಢ ವಿಶ್ವಾಸ ಹೇಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಆ ಸಣ್ಣ ಕೊಕ್ಕಿನಲ್ಲಿ ಅದು ನೀರನ್ನೆಲ್ಲ ಕುಡಿತೀನಿ ಅಂತ ಹೇಳಿ, ಅಂದ್ರೆ ನೀರ್ನ ನಾನು ಅದ್ರಲ್ಲಿ ಇರೋದನ್ನೆಲ್ಲ ನೀರು ಕುಡಿದ್ರೆ ಆಗ ನನ್ನ ಮೊಟ್ಟೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇರುತ್ತೆ ಅದು. ಸೊ ಅದರ ಒಂದು ಶ್ರದ್ಧೆ ಏನಿದೆ ಅದು ಅಲ್ಲಿ ವೈಕುಂಠದವರೆಗೂ ತಲುಪುತ್ತಂತೆ. ಅಂದ್ರೆ ಅಲ್ಲಿಗಾಗ ಗರುಡ ಬರುವಂತದ್ದು. ಸೊ ಗರುಡ ವಿಷ್ಣುನ ವಾಹನ. ಸೊ ಅವನು ಬರುವಾಗ ಅವನು ಆಗ ಬೆದರಿಕೆ ಹಾಕ್ತಾನೆ ಸಮುದ್ರಕ್ಕೆ, ನೀನು ಅದನ್ನ ಕೊಟ್ಟು ಬಿಡು ಅಂತ. ಆಗ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿನ್ನ ನೀರನ್ನೆಲ್ಲ ಅಂದ್ರೆ ಬತ್ತಿಸ್ತೇನೆ ಅಂತ ಹೇಳಿ ಅವನು ಬೆದರಿಕೆ ಹಾಕ್ತಾನೆ. ಆಗ ಸಮುದ್ರ ಎಲ್ಲವನ್ನು ಆ ಮೊಟ್ಟೆಯನ್ನ ವಾಪಸ್ ಕೊಡುತ್ತಂತೆ. ಸೊ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಶ್ರದ್ಧೆ ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ಒಂದು ಮಾಡ್ಬೇಕಾದ್ರೂ ಶ್ರದ್ಧೆಯಿಂದ ನಾವು ಕಲಿಬೇಕು. ಈಗ ಭಗವದ್ಗೀತೆ ನಾವೆಲ್ಲ ಕಲಿಯಕ್ಕೆ ಬಂದಿದೀವಿ. ಸೊ ಅದನ್ನ ಶ್ರದ್ಧೆಯಿಂದ ಕಲ್ತ್ರೆ ಮಾತ್ರ ನಮಗೆ ಅದರ ಫಲ ಸಿಗುತ್ತೆ ಅಂತ. ಈಗ ನಾವು ಶಾಲೆಗಳಲ್ಲಿ ಎಲ್ಲಾ ಬೇರೆ ಬೇರೆ ಒಂದು ಸಬ್ಜೆಕ್ಟ್, ಸೋಶಿಯಾಲಜಿ, ಜೋಗ್ರಫಿ, ಅಂದ್ರೆ ಬೇರೆ ಬೇರೆ ಸೈಕಾಲಜಿ ಇರ್ಬೋದು, ಹಾಗೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ ನ ಕಲ್ತಿರ್ತೀವಿ ಶಾಲೆಗಳಲ್ಲಿ. ಹಾಗೆ ಇದ್ರಲ್ಲಿ ಅದನ್ನೆಲ್ಲ ನಾವು ಕಲಿಬೇಕಾದ್ರೆ ಯಾರೋ ಒಬ್ರು ಹಿಸ್ಟೋರಿಯನ್ ಬರ್ದಿದ್ದಾನೆ ಹಿಸ್ಟ್ರಿ, ಅದನ್ನ ನಾವು ನಂಬ್ತೀವಿ. ಸೊ ಯಾಕೆ ಭಗವದ್ಗೀತೆಯನ್ನ ನಂಬಾರ್ದು? ಯಾಕೆ ನಾವು ಭಗವದ್ಗೀತೆ ಅಂದ್ರೆ ಇದು ಮಿಥಾಲಜಿ ಅಲ್ಲ. ಮಿಥಾಲಜಿ ಅಂದ್ರೆ ಇದು ಆಕ್ಚುಲಿ ಇದು ರಿಯಲ್ ಆಗಿ ನಡೆದಿರುವಂತದ್ದು, ಇದು ನಮ್ಮ ಹಿಸ್ಟ್ರಿ. ಸೊ ಇದನ್ನ ನಾವು ನಂಬೇಕು, ಕೃಷ್ಣ ಹೇಳಿರುವಂತದ್ದು. ಹಾಗೂ ಇದರಲ್ಲಿ ಇರೋ ಸಂದೇಶವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೊ ಅರ್ಜುನನ ನಿರ್ಣಯ. ಕೃಷ್ಣನು ಎರಡೂ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸಿದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹೋರಾಡಲು ಅರ್ಜುನನಿಗೆ ಕಷ್ಟವಾಯಿತು. ಅರ್ಜುನನು ಶ್ರೀಕೃಷ್ಣನಿಗೆ ಶರಣಾದನು ಮತ್ತು ಇದರ ಪರಿಣಾಮವಾಗಿ ಈ ಭಗವದ್ಗೀತೆ ಮಾತನಾಡಲಾಯಿತು. ಸೊ ಅರ್ಜುನ ಎರಡೂ ಸೈನ್ಯವನ್ನ ನೋಡಿ ವೀಕ್ಷಿಸುವಾಗ ಅವನಿಗೆ ಅವನ ಇನ್ನೊಂದು ಕೌರವರ ಕಡೆ ಸಹ ಅವನ ಎಲ್ಲಾ ಗುರುಗಳು ಅವರೆಲ್ಲ ಅವನ ಬಂಧು ಬಾಂಧವ್ಯರೆಲ್ಲ ಕಾಣುವಾಗ ಅವನಿಗೆ ಗೊಂದಲದಲ್ಲಿ ಒಳಗಾಗ್ತಾನೆ, ನಾನು ಹೇಗೆ ಇವರೊಟ್ಟಿಗೆ ಯುದ್ಧ ಮಾಡುವಂತದ್ದು ಅಂತ ಹೇಳಿ. ಸೊ ಆಗ ಅವನು ಕೃಷ್ಣನಿಗೆ ಶರಣಾಗ್ತಾನೆ. ಆಗ ಪರಮಾತ್ಮ ಭಗವದ್ಗೀತೆಯ ಜ್ಞಾನವನ್ನ ಕೊಡುವಂಥದ್ದು. ಸೊ ಪ್ರತಿಯೊಂದು ಪ್ರಯಾಣವು ಒಂದೇ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಸೊ ಗೀತೆಯ ಅವರ ಅತೀಂದ್ರಿಯತೆ ಮಿಸ್ಟಿಸಿಸಂ ಜರ್ನಿ ಪ್ರಾರಂಭಿಸೋಣ. ಸ್ವಾಗತ ತಮ್ಮೆಲ್ಲರಿಗೂ. ಅರ್ಜುನ ವಿಷಾದ ಯೋಗ. ಸೊ ಒಂದೇ ದೃಶ್ಯ. ಸೊ ಇಲ್ಲಿ ಯುದ್ಧ ಆಗುವಂತ ದೃಶ್ಯ ನೋಡ್ಬೋದು ನಾವು. ಯುದ್ಧಕ್ಕೆ ಸಜ್ಜಾಗಿರುವಂತದ್ದು ಎರಡೂ ಸೈನ್ಯಗಳು. ಸೊ ಇಲ್ಲಿ 3 ಜನರ 3 ಪ್ರತಿಕ್ರಿಯೆ. ಇದು ಧೃತರಾಷ್ಟ್ರ, ಇದು ಅರ್ಜುನ, ಹಾಗೂ ಇದು ದುರ್ಯೋಧನ. ಸೊ ಇವನು ಧೃತರಾಷ್ಟ್ರ ತಮೋ ಗುಣದಲ್ಲಿದ್ದಾನೆ. ಯಾಕೆಂತ ಹೇಳಿದ್ರೆ ಅವನು ಹುಟ್ಟು ಕುರುಡ, ಹಾಗೂ ಆಧ್ಯಾತ್ಮಿಕವಾಗಿಯೂ ಕುರುಡ ಅಂತ ಹೇಳ್ಬೋದು, ಹಾಗೂ ಮೆಂಟಲಿ ಸಹ, ಅಂದ್ರೆ ಅವನು ಮಾನಸಿಕವಾಗಿಯೂ. ಸೊ ಯಾಕೆಂತ ಹೇಳಿದ್ರೆ ಅವನಿಗೆ ತಪ್ಪು ಯಾವುದು ಸರಿ ಯಾವುದು ಅನ್ನೋದು ಒಂದು ಭೇದ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅವನು ತಮೋ ಗುಣದಲ್ಲಿದ್ದಾನೆ. ಇವನು ರಾಜಸಿಕ ಗುಣ, ಯಾರು? ದುರ್ಯೋಧನ. ಸೊ ಅವನಿಗೆ ಆಸೆ, ಅಂದ್ರೆ ಒಂದು ಗ್ರಾಮವನ್ನು ಕೊಡಕ್ಕೂ ಅವನು ರೆಡಿ ಇರಲಿಲ್ಲ. ಇನ್ನು ಬೇಕು ಅನ್ನೋಂಥದ್ದು ಆಸೆ, ಅದು ರಜೋಗುಣ. ಹಾಗೂ ಇವನು ಅಂದ್ರೆ ಸಾಫ್ಟ್ ಹಾರ್ಟೆಡ್ ಅರ್ಜುನ. ಅಂದ್ರೆ ಹಾಗಾಗಿ ಅವನು ದುಃಖದಲ್ಲಿ, ಅವನಿಗೆ ಅಷ್ಟು ಮೋಸ ಆಗಿದೆ ಆದ್ರೂ ಸಹ ಅವನಿಗೆ ಅವರನ್ನ ಕೊಲ್ಲೋದಕ್ಕೆ ಮನ್ಸಿಲ್ಲ. ಇವನು ಸತ್ವಗುಣದಲ್ಲಿ ಇದ್ದಾನೆ ಅರ್ಜುನ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಕೇಳುವಂತದ್ದು, ಅಂದ್ರೆ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾನೆ. ಯಾರು? ವ್ಯಾಸದೇವರು. ಸೊ ವ್ಯಾಸರ ಶಿಷ್ಯ ಸಂಜಯ. ಸೊ ಅವನು ಇಲ್ಲಿ ಮಂತ್ರಿ ಸಹ ಧೃತರಾಷ್ಟ್ರನ. ಹಾಗಾಗಿ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ. ಹೇಗೆ ಅಂದ್ರೆ ಅಲ್ಲಿ ಅವನಿಗೆ ಕಣ್ಣಿಲ್ದೇ ಇರೋದ್ರಿಂದ ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕು ಅಂತ ಹೇಳಿ ಸಂಜಯನಿಗೆ ದೃಷ್ಟಿ ಕೊಟ್ಟಿರ್ತಾರೆ ವ್ಯಾಸರು. ಸೊ ಅವನು ದಿವ್ಯ ದೃಷ್ಟಿಯಿಂದ ಅಲ್ಲಿ ಯುದ್ಧ ಭೂಮಿಯಲ್ಲಿ ಏನಾಗ್ತದೆ ಕುರುಕ್ಷೇತ್ರದಲ್ಲಿ ಅದನ್ನ ನೋಡಿ ಇವನಿಗೆ ವಿವರಿಸುವಂತದ್ದು. ಸೊ
ಈಗ ಅವನು ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ, ಇದನ್ನ ಆ ಕ್ಷೇತ್ರದಲ್ಲಿ ಏನ್ ಆಗ್ತಾ ಇದೆ, ನನ್ನವರು ಮತ್ತು ಪಾಂಡವರು ಸೇರಿದ್ದಾರೆ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದನ್ನ ಧರ್ಮಕ್ಷೇತ್ರೆಯನ್ನ ಹಾಲು ಉಕ್ಕುವುದಕ್ಕೆ ಹೋಲಿಸಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಹಾಲು ಉಕ್ಸುವಂತದ್ದು ನಾವು ಯಾವುದೇ ಒಂದು ಶುಭ ಸಮಾರಂಭದಲ್ಲಿ ಹಾಲು ಉಕ್ಸ್ತೇವೆ, ಅಂದ್ರೆ ಇದು ಶುಭ ಸೂಚಕ. ಸೊ ಧರ್ಮಕ್ಷೇತ್ರ ಅಂತ ಹೇಳೋದು ಧರ್ಮಕ್ಕೆ ವಿಜಯ ಆಗುವಂತ ಜಾಗ. ಸೊ ಹಾಗಾಗಿ ಅವನಿಗೆ ಎಲ್ಲೋ ಒಂದು ಭಯ, ಧೃತರಾಷ್ಟ್ರನಿಗೆ, ಧರ್ಮ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಹೋಗಿ ತನ್ನ ಮಕ್ಕಳೇನಾದ್ರೂ ಮನಸ್ಸು ಚೇಂಜ್ ಮಾಡ್ಬೋದಾ, ಎಲ್ಲಿಯಾದ್ರೂ ಯುದ್ಧ ಮಾಡದೆ ಅವರ ಅಂದ್ರೆ ಕಸಿನ್ಸ್ ಅಲ್ಲ, ಸೇಮ್ ಫ್ಯಾಮಿಲಿ, ಒಂದೇ ಫ್ಯಾಮಿಲಿಯವರವರು. ಸೊ ಎಲ್ಲಿಯಾದ್ರೂ ಮಾಡದೆ ರಾಜಿ ಆದ್ರೆ, ಅಂದ್ರೆ ಅವನಿಗೆ ಇಷ್ಟ ಇಲ್ಲ ರಾಜಿ ಆಗುವಂತದ್ದು, ಅವನಿಗೆ ಕೊಡಕ್ಕೆ ಇಷ್ಟ ಇಲ್ಲ, ಪಾಂಡವರಿಗೆ ಏನು ಕೊಡಕ್ಕೂ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕೊಟ್ರೆ ಮತ್ತೆ ಅವ್ರು ಇನ್ನು ಫ್ಲರಿಶ್ ಆಗಿ ಇವರಿಂದ ಮೇಲೆ ಹೋಗ್ಬೋದು, ಅಂದ್ರೆ ಅಷ್ಟೊಂದು ಅಸೂಯೆ ಇರುತ್ತೆ ಅವನಿಗೆ. ಹಾಗಾಗಿ ಅವನು ಕೇಳುವಂತದ್ದು ಮಾಮಕ ಪಾಂಡವ, ಅಂದ್ರೆ ನನ್ನವರು ಹಾಗೂ ಪಾಂಡವರು. ನೋಡಿ, ಅವ್ರ ತಮ್ಮನ ಮಕ್ಕಳೇ ಆದ್ರೂ ಸಹ ಅವನಲ್ಲಿ ಬೇರ್ಪಡಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಹಾಲು ಒಡೆದಿರೋದನ್ನ ನಾವು ನೋಡ್ಬೋದು. ಅವನು ಬೇರ್ಪಡಿಸುವಂತದ್ದು ಮಾಮಕ ಹಾಗೂ ಪಾಂಡವ, ನನ್ನವರು ಹಾಗೂ ಪಾಂಡವರ ಮಕ್ಕಳು, ಅಂದ್ರೆ ಅವನ ಮಕ್ಕಳೇ ಆದ್ರು. ಕಿಮಕುರ್ವತ, ಏನ್ ಮಾಡ್ತಾ ಇದ್ದಾರೆ, ಅಂದ್ರೆ ಇದು ಮೂರ್ಖ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಯುದ್ಧ ಭೂಮಿಯಲ್ಲಿ ಹೋದ್ಮೇಲೆ ಯುದ್ಧ ಮಾಡ್ಬೇಕು, ಆದ್ರೆ ಅವನು ಕೇಳುವಂತದ್ದು ಏನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಯಾರಿಗಾದ್ರೂ ಮನೆಗೆ ಬಂದವರಿಗೆ, ಅಂದ್ರೆ ಅತಿಥಿಗಳಿಗೆ ಸ್ವೀಟ್ ಮಾಡಿ ಕೊಡ್ತೀವಿ. ಸ್ವೀಟ್ ಮಾಡಿ ಕೊಟ್ಟು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರು ಕೊಟ್ಮೇಲೆ ತಿಂದೇ ತಿಂತಾರೆ. ಹಾಗೆ ಅವನ ಪ್ರಶ್ನೆ ಕೂಡ ತುಂಬಾ ಇರ್ರಿಲೆವೆಂಟ್ ಅಂತ ಹೇಳಿ. ಆಚಾರ್ಯರೇ ನಿಮ್ಮ ಚತುರ, ಇದು ದುರ್ಯೋಧನ ಹೇಳುವಂತದ್ದು ದ್ರೋಣಾಚಾರ್ಯರಿಗೆ. ಆಚಾರ್ಯರೇ ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲ್ಯದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಸೊ ಅಂದ್ರೆ ಇಲ್ಲಿ ಅವನೊಂಥರ ಅಂದ್ರೆ ಅವನನ್ನ ಹೀಯಾಳಿಸಿ ಮಾತಾಡುವಂತದ್ದು. ಯಾಕೆ ಅಂತ ಹೇಳಿದ್ರೆ ದ್ರೋಣಾಚಾರ್ಯರಿ ಇದು ಅಂದ್ರೆ ಪಾಂಡವರ ಸೇನಾಧಿಪತಿಯಾಗಿ ಇವರು ದೃಷ್ಟದ್ಯುಮ್ನ ಅಂತ ಹೇಳಿದ್ರೆ, ಅಂದ್ರೆ ಅವನು ತುಂಬಾ, ಅವರು ಪಾಂಡವರು 14 ವರ್ಷ ವನವಾಸ ಮಾಡಿ ಬಂದಾಗ ಇವನು ಊಹಿಸಿರಲ್ಲ ಯಾರು ದುರ್ಯೋಧನ ಇಷ್ಟು ಒಳ್ಳೆ ಆರ್ಮಿ ಅವರು ಅರೇಂಜ್ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ಅಷ್ಟು ಒಳ್ಳೆ ರೀತಿಯಲ್ಲಿ ಅವನು ಅರೇಂಜ್ ಮಾಡಿರ್ತಾನೆ, ಯಾರು ದೃಷ್ಟದ್ಯುಮ್ನ ಆರ್ಮಿಯನ್ನ. ಸೊ ಆ ದೃಷ್ಟದ್ಯುಮ್ನ ಯಾರು ಅಂತ ಹೇಳಿದ್ರೆ ಪಾಂಡವರ ಇವರು ದ್ರುಪದನ ಮಗ. ಸೊ ದ್ರುಪದನಿಗೂ ದ್ರೋಣಾಚಾರ್ಯರಿಗೂ ಒಂದ್ಸರ್ತಿ ರಾಜಕೀಯ ಕಲಹ ಆಗಿರುತ್ತೆ. ಸೊ ಅದರಿಂದಾಗಿ ಅವರು ಏನ್ ಮಾಡಿರ್ತಾನೆ, ಅವರು ಆ ದ್ರುಪದ ತುಂಬಾ ಕಠಿಣ ತಪಸ್ಸು ಮಾಡಿ ಅದರಿಂದ ಒಂದು ವರ ಪಡೆದಿರ್ತಾನೆ. ಆ ವರದಲ್ಲಿ ಅವನಿಗೆ ಹುಟ್ಟುವಂತ ಮಗ ದೃಷ್ಟದ್ಯುಮ್ನ. ಸೊ ಅವನಿಂದ ಇವನ ಸಾವು ಅಂತ ಹೇಳಿ ನಿರ್ಧಾರ ಆಗಿರುತ್ತೆ, ಯಾರ್ದು ದ್ರೋಣಾಚಾರ್ಯಂದು ಅಂತ. ಆದ್ರೆ ದ್ರೋಣಾಚಾರ್ಯನಿಗೆ ಇದರ ಅರಿವಿರುತ್ತೆ, ಅಂದ್ರೆ ನನ್ನ ಸಾವು ದೃಷ್ಟದ್ಯುಮ್ನೆಯಿಂದ ಅಂತ. ಹಾಗಾದ್ರೂ ಸಹ ಒಬ್ಬ ಉದಾರಿ ಬ್ರಾಹ್ಮಣ ಆಗಿ, ಪ್ರಭುಪಾದ್ ಬರೀತಾರೆ ಅದರಲ್ಲಿ ಬ್ರಾಹ್ಮಣನ ಲಕ್ಷಣ ಅಂತ ಹೇಳಿ, ಅಂದ್ರೆ ಗೊತ್ತು ಅವನಿಗೆ ಅವನ ಸಾವು ಅವನಿಂದ ಅಂತ, ಆದ್ರೂ ಸಹ ಅವನು ಎಲ್ಲಾ ಶಸ್ತ್ರವಿದ್ಯೆಯನ್ನ ಅವನಿಗೆ ಹೇಳಿಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ಬಂದು ವಾರ್ನಿಂಗ್ ಕೊಡ್ತಾ ಇರುವಂತದ್ದು ಯಾರು, ದುರ್ಯೋಧನ ಯಾರಿಗೆ, ಅವನ ಗುರುಗಳಿಗೆ, ನೀವು ಇದೇ ಒಂದು ಉದಾರತೆ ಈ ಯುದ್ಧದಲ್ಲಿ ತೋರಿಸಿದ್ರೆ ನಾವು ಸೋಲಬಹುದು. ನಿಮ್ಮ ಅರ್ಜುನ ಬಂದು ಅವನಿಗೆ ಪ್ರಿಯ ಶಿಷ್ಯ. ಸೊ ಅರ್ಜುನನ ಮೇಲೆ ಆ ಸಾಫ್ಟ್ ಕಾರ್ನರ್ ನೀವು, ಅಂದ್ರೆ ಅವನಿಗೆ ಎಕ್ಸಾಂಪಲ್ ಕೊಡುವಂತದ್ದು, ನಿಮ್ಮ ಚತುರ ಶಿಷ್ಯನಾದ ದ್ರುಪದ ಹೇಗೆ ಮಾಡಿದಾನೆ ನೋಡಿ, ವ್ಯೂಹ ರಚನೆ ಹೇಗೆ ಮಾಡಿದಾನೆ, ಅಂದ್ರೆ ಇದೇ ನೀವು ತೋರ್ಸ್ಬೇಡಿ ಅಂತ ಹೇಳಿ ಒಂದು ವಾರ್ನಿಂಗ್ ತರ ಹೇಳುವಂತದ್ದು. ಇದು ಈ ರೀತಿ ನಾವು ಮಾತಾಡ್ಬಾರದು ಗುರುಗಳಿಗೆ. ಆದ್ರೆ ಅವನ ಒಂದು ನಡತೆ ನೋಡಿ ಯಾವ ತರ ಇದೆ ಅಂತ ಹೇಳಿ. ಸಘೋಷೋಧಾರ್ಥ ರಾಷ್ಟ್ರಾನಾಂ ಹೃದಯಾನಿ ವ್ಯತಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಸೊ ಈಗ ಎಲ್ಲರೂ ಅವರವರ ಅಂದ್ರೆ ಬೇರೆ ಎಲ್ಲರೂ, ಅಂದ್ರೆ ಯುದ್ಧ ಶುರುವಾಗೋ ಮುಂಚೆ ಎರಡೂ ಸೇನೆಯವರು ಶಂಖಗಳನ್ನ ಊದಿದ್ರು, ಕೌರವರು ಊದಿದ್ರು ಹಾಗೂ ಪಾಂಡವರು ಊದಿದ್ರು. ಆದ್ರೆ ಅವರು ಶಂಖವನ್ನ ಊದ್ಬೇಕಾದ್ರೆ ಏನೂ ಆಗ್ಲಿಲ್ಲ ಅಂತೆ. ಆದ್ರೆ ಇವರು ಪಾಂಡವರು ಹಾಗೂ ಕೃಷ್ಣ ಇದು ಮಾಡುವಾಗ ಅದು ಅವರ ಹೃದಯಗಳನ್ನೆಲ್ಲ ಚೂರ್ ಚೂರ್ ಮಾಡಿತ್ತು ಕೌರವರಿಗೆ. ಯಾಕೆ ಅಂತ ಹೇಳಿದ್ರೆ ಅದು ಯಾವಾಗ ಕೃಷ್ಣ ಪರಮಾತ್ಮ ನನ್ ಜೊತೆ ಇದ್ದಾನೆ ಅನ್ನೋ ಧೈರ್ಯ ಇರುತ್ತೆ, ಅವನ ಆ ಒಂದು ಭಕ್ತನಿಗೆ ಹೆದರಿಕೆ ಅನ್ನೋದು ಇಲ್ಲ ಅಂತೆ.
ಯಾಕೆ ಅಂತ ಹೇಳಿದ್ರೆ ಅವನ ಕಂಪ್ಲೀಟ್ ಡಿಪೆಂಡೆನ್ಸಿ ಅವನ ಮೇಲೆ ಇಲ್ಲ. ಈಗ ನಾವು ನಮ್ಮ ಮೇಲೆ ಯಾವಾಗ ಭರವಸೆ ಇಟ್ಕೊಂಡು ಹೋಗ್ತೀವಿ, ನಮಗೆ ಭಯ ಇರುತ್ತೆ ನನಗೆ ಏನಾಗ್ಬೋದು. ಸೊ ನಾನು ಕೃಷ್ಣನ್ ಮೇಲೆ ಯಾವಾಗ ನನ್ನ ಡಿಪೆಂಡೆನ್ಸ್ ಇಟ್ಟಿರ್ತೀನಿ, ಕೃಷ್ಣ ಹೇಳಿದಾಗ ಆಗತ್ತೆ. ಇದು ಒಳ್ಳೇದಾದ್ರೂ ಅದು ಕೃಷ್ಣ, ಓಕೆ ಕೃಷ್ಣನ ಇಚ್ಛೆ ಇರ್ಬೇಕು, ಅಥವಾ ಒಳ್ಳೇದಾಗ್ಲಿಲ್ವಾ ಅದು ಕೃಷ್ಣನ ಇಚ್ಛೆ ಇರ್ಬೇಕು, ಹಾಗೆ ತಗೊಳ್ತಾನೆ ಅವನು ಭಕ್ತ ಆದವನು. ಹಾಗಾಗಿ ಅವನಿಗೆ ಯಾವ್ದಕ್ಕೆ ಅವನು ಭಯ ಅನ್ನೋದಿಲ್ಲ. ಹಾಗಾಗಿ ಅವರು ಒಂದು ಊದುವಾಗ ಅದ್ರಲ್ಲಿ ಆ ಅವರ ಹೃದಯಗಳೆಲ್ಲ ಚೂರ್ಚೂರಾಯ್ತು ಅಂತ ಹೇಳಿ ಕೌರವರ. ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥ ಪೃಥ್ಯೂನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತತಾ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ. ಸೊ ಅರ್ಜುನನು ಎರಡೂ ಸೇನೆಗಳಲ್ಲಿಯೂ ಇದ್ದ. ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ತಾಯಂದಿರನ್ನು, ಗುರುಗಳನ್ನು, ಸಹೋದರ ಮಾವಂದಿರನ್ನು, ಸೋದರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಈಗ ಕೃಷ್ಣ ಹೇಳ್ತಾನೆ, ನೋಡು ಎಲ್ಲರನ್ನು ನೋಡಲ್ಲಿ, ಅಲ್ಲಿ ನೋಡು ಪಾರ್ಥ, ನಿನ್ನ ಪಿತಾಮಹ ಭೀಷ್ಮ, ಸೊ ಹಾಗೂ ಆಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಹಾಗೂ ನಿನ್ನ ಬಂಧುಗಳು, ಪುತ್ರರು ಹಾಗೂ ಪೌತ್ರರು ಅಂದ್ರೆ ಮೊಮ್ಮಕ್ಕಳು ಎಲ್ಲರೂ ಇದ್ರು. ಅಂದ್ರೆ ಯುದ್ಧ ಆಗ್ಬೇಕಾದ್ರೆ ಅರ್ಜುನನಿಗೆ 85 ವರ್ಷ. ಅಂದ್ರೆ ದ್ವಾಪರ ಯುಗದಲ್ಲಿ ಆಯುಷ್ ಎಷ್ಟಿತ್ತು? 1000 ವರ್ಷ. ಸೊ ಅವನಿಗೆ 85 ವರ್ಷ. ಕೃಷ್ಣನಿಗೂ ಸಹ ಅಷ್ಟೇ ಹೆಚ್ಚು ಕಡಿಮೆ. ಆದ್ರೆ ಕೃಷ್ಣ 16 ವರ್ಷ ನವಯೌವನ, 16 ವರ್ಷದ ಯುವಕನಾಗಿದ್ದ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ ಕೃಷ್ಣಂದು ದಿವ್ಯವಾದ ಬಾಡಿ. ಸೊ ಇಲ್ಲಿ ಹೇಳುವಂತದ್ದು, ಸೊ ಅವರನ್ನೆಲ್ಲ ನೋಡು ಅಂತ ಹೇಳಿ. ಸೊ ಅವರನ್ನೆಲ್ಲ ನೋಡ್ತಾನೆ, ಅದೆಲ್ಲ ವೀಕ್ಷಣೆ ಮಾಡ್ತಾನೆ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅರ್ಜುನನು ಹೇಳಿದನು, ಕೃಷ್ಣ ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯು ಒಣಗುತ್ತಿದೆ. ಅವನು ತುಂಬಾ ಅಂದ್ರೆ ದೇವರ ಭಕ್ತ, ಅವನ ಮನಸ್ಸು ತುಂಬಾ ಮೃದು ಅರ್ಜುನಂದು. ಹಾಗಾಗಿ ಅವನಿಗೆ ಅದನ್ನ ನೋಡಿ ತುಂಬಾ ಬೇಜಾರಾಗ್ತದೆ. ಹೇಗೆ ಒಂದು ಈ ಯುದ್ಧಾಭಿಲಾಷೆಯಿಂದ ಹೇಗೆ ಬಂದು ಸೇರಿದಾರಲ್ಲ, ಅಂದ್ರೆ ಹೊಡೆದಾಡಿ ಎಷ್ಟು ಸಾವು ನೋವು ಆಗುವಂತದ್ದು, ಅದನ್ನ ನೋಡಿ ಅವನಿಗೆ ಅವನ ಕೈಗಳು ಕಾಲುಗಳೆಲ್ಲ ಕಂಪಿಸಕ್ಕೆ ಶುರುವಾಗತ್ತೆ, ನಾಲಿಗೆ ಕೂಡ ಒಣಗುತ್ತಾ ಇದೆ ಅಂತ ಹೇಳ್ತಾನೆ. ಅಂದ್ರೆ ಅವನು ಕಂಟ್ರೋಲ್ ಕಳ್ಕೊಳ್ತಾ ಇದ್ದಾನೀಗ, ಯುದ್ಧ ಮಾಡಕ್ ಆಗಲ್ಲ ಅರ್ಜುನನಿಗೆ. ಸೊ ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇನಕ್ಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವೆರಡರನ್ನೇ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತ್ತು? ಅಂದ್ರೆ ಅವನೀಗ ಪ್ರಶ್ನೆಗಳು ಮಾಡ್ತಾ ಇರೋದು ಅರ್ಜುನನಿಗೆ. ನನಗೆ ಯುದ್ಧದಿಂದ ಏನ್ ಸಂತೋಷ ಇದೆ ಕೃಷ್ಣ? ಯಾಕೆ ನಾವು ಯುದ್ಧ ಮಾಡ್ಬೇಕು? ಎಲ್ಲ ನನ್ನ ಆಚಾರ್ಯರಿದ್ದಾರೆ, ಪುತ್ರರು, ಪಿತಾಮಹರು ಎಲ್ಲ ಇದ್ದಾರೆ, ಹಾಗೂ ನಾನು ಯಾಕೆ ಅವರೇ ನನ್ನ ಕೊಲ್ಲಿ ತೊಂದ್ರೆ ಇಲ್ಲ ಅಂತ ಹೇಳಿ ಅವನು ನಾನು ಯಾಕೆ ಕೊಲ್ಬೇಕು? ಅವನ ಗಾಂಡೀವವನ್ನು ಅವನು ಕೆಳಗ್ ಬಿಡ್ತಾನೆ. ನಾನು ಈ ಯುದ್ಧ ಮಾಡಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ, ನನಗೆ ಇದರ ಬದ್ಲಿಗೆ 3 ಲೋಕ ಸಿಕ್ಕಿದ್ರು ಸಹ ನನಗೆ ಇಂಥ ಯುದ್ಧ ಬೇಡ ಅಂತ ಹೇಳಿ ಅವನು ಕೃಷ್ಣನ ಹತ್ರ ಹೇಳ್ತಾನೆ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಅಂದ್ರೆ ಅವನು ಬೇರೆ ಬೇರೆ ಕಾರಣಗಳು ಕೊಡುವಂತದ್ದು. ಈಗ ಕುಟುಂಬ ಸಂಪ್ರದಾಯ ನಾಶವಾಗುತ್ತೆ ಕೃಷ್ಣ ಅಂತ ಹೇಳಿ. ಅಂದ್ರೆ ಕುಟುಂಬ ಸಂಪ್ರದಾಯ, ಈಗ ಅಲ್ಲಿ ಬಂದಿರುವಂತ ಯಾರು ಸೇನೆಯಲ್ಲಿ ಬಂದಿರುವಂತ ಸೈನಿಕರೆಲ್ಲ ಯಾರಿದ್ದಾರೆ, ಅವರಿಗೆ ಅವರದ್ದೇ ಒಂದು ಕುಟುಂಬ ಇರುತ್ತೆ. ಸೊ ಅವರೆಲ್ಲ ಈಗ ಸತ್ರೆ ಯುದ್ಧ ಭೂಮಿಯಲ್ಲಿ ಅವರ ಹೆಂಡತಿ ಮಕ್ಕಳನ್ನ ನೋಡೋರು ಯಾರು? ಅವರಿಗೆ ನೀತಿ ಶಿಕ್ಷಣ ಕೊಡೋರು ಯಾರು? ಹಾಗೆಲ್ಲ ನೋಡಿ, ಈಗ ಒಂದು ಗ್ರೇಟ್ ಮ್ಯಾನ್, ಕ್ವಾಲಿಟಿ ಆಫ್ ಎ ಗ್ರೇಟ್ ಮ್ಯಾನ್ ಅಂತೀವಲ್ಲ, ಅಂದ್ರೆ ಒಬ್ಬ ಉನ್ನತವಾದ ವ್ಯಕ್ತಿ ತುಂಬಾ ಅಂದ್ರೆ ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಎಲ್ಲಾ ಆಂಗಲ್ ಇಂದ ಥಿಂಕ್ ಮಾಡುವಂತದ್ದು, ಅಂದ್ರೆ ಸಡನ್ ಡೆಸಿಷನ್ ಮಾಡಲ್ಲ. ಸೊ ಅವನು ಎಲ್ಲಾ ಆಂಗಲ್ ಇಂದ ಯೋಚನೆ ಮಾಡಿ ನಿರ್ಧಾರ ಮಾಡುವಂಥದ್ದು. ಸೊ ಇಲ್ಲಿ ಅರ್ಜುನ ಎಲ್ಲಾ ರೀತಿಯಿಂದ ಅವನು ನೋಡ್ತಾ ಇದ್ದಾನೆ. ಸೊ ಕುಟುಂಬ ಅಧರ್ಮ ಆಗ್ಬೋದು, ಅಂದ್ರೆ ಏನಾಗತ್ತೆ,
ಸ್ತ್ರೀಯರಿಗೆ ಒಂದು ಪ್ರೊಟೆಕ್ಷನ್ ಇಲ್ಲದೆ ಆಗುವಂತದ್ದು. ಯಾಕಂದ್ರೆ ಆಗ ಬೇರೆಯವರ ಮಿಸ್ಯೂಸ್ ಮಾಡ್ಬೋದು ಅದನ್ನ, ಹಾಗೂ ಅವರು ಸ್ತ್ರೀಯರು ಹಾಳಾದ್ರೆ ಮತ್ತೆ ಅವರ ಒಂದು ಕುಟುಂಬವನ್ನ ಯಾರು ನೋಡ್ತಾರೆ, ಮಕ್ಕಳಿಗೆ ಸರಿಯಾದ ನೀತಿ ಶಿಕ್ಷಣ ಯಾರು ಕೊಡ್ತಾರೆ, ಹೀಗೆಲ್ಲ ಅವನು ಕಾರಣಗಳನ್ನ ಕೃಷ್ಣನಿಗೆ ಕೊಡ್ತಾನೆ. ಶಸ್ತ್ರವಿಲ್ಲದ ಮತ್ತು ಪ್ರತೀಕಾರ ಮಾಡದಿರುವ ನನ್ನನ್ನು ಶಸ್ತ್ರ ಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೇದೇ. ನಾನು ಶಸ್ತ್ರವನ್ನು ಬಿಟ್ಬಿಡ್ತೀನಿ. ಆಕ್ಚುಲಿ ಅಂದ್ರೆ ಅದರ ಅರ್ಥ ಶಸ್ತ್ರ ಇಲ್ದೇ ಇರೋರ್ನ ಯಾರು ಅವರಾಗೆ ಯುದ್ಧ ಮಾಡುವಾಗಿಲ್ಲ. ಅದು ಅಂದ್ರೆ ಒಂದು ಧರ್ಮ. ಅದು ಅಂದ್ರೆ ಯುದ್ಧದಲ್ಲಿ ಕೆಲವು ನಿಯಮಗಳಿದೆ, ಆ ನಿಯಮಗಳನ್ನ ಫಾಲೋ ಮಾಡಿ. ನಿಯಮ ಏನಂತ ಹೇಳಿದ್ರೆ, ಯಾರು ಶಸ್ತ್ರಗಳನ್ನ ಹಿಡ್ದಿಲ್ವೋ ಅವರ ಮೇಲೆ ನಾವು ಪ್ರಹಾರ ಮಾಡುವಾಗಿಲ್ಲ ಬೇರೆ ವೆಪನ್ಸ್ ಇಂದ. ಅವನಿಲ್ಲಿ ಹೇಳೋವಂಥದ್ದು, ನಾನ್ ಶಸ್ತ್ರ ಬಿಡ್ತಾ ಇದ್ದೀನಿ, ನನ್ ಕೈಯಲ್ಲಿ ಆಗಲ್ಲ, ಆದ್ರೂ ಅವ್ರು ನನ್ನ ಮೇಲೆ ಮಾಡಿದ್ರೂ ತೊಂದ್ರೆ ಇಲ್ಲ, ಅದು ನನಗೆ ಒಳ್ಳೇದೇ. ನಾನು ಸತ್ರೂ ತೊಂದ್ರೆ ಇಲ್ಲ, ನನಗೆ ಇಂಥ ಯುದ್ಧ ಬೇಡ ಅಂತ ಹೇಳಿ ಅರ್ಜುನ ವಿಷಾದ. ಸೊ ಅರ್ಜುನನ ವಿಷಾದ 5 ಕಾರಣಗಳು: ಸಹಾನುಭೂತಿ, ಸಂತೋಷವಿಲ್ಲ, ಪಾಪ, ನಮಗೆ ಅಂದ್ರೆ ಗುರುಗಳು ಇವರನ್ನ ಕೊಂದ್ರೆ ನಮಗೆ ಪಾಪ ಅಂಟಿಕೊಳ್ತದೆ ಅಂತ, ಮತ್ತೆ ಕುಟುಂಬ ಸಂಪ್ರದಾಯ, ಹಾಗೂ ನಿರ್ಣಯ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುವಂತದ್ದು. ಅಂದ್ರೆ ಅವನಿಗೆ ನಿರ್ಣಯ ಮಾಡಕ್ ಆಗ್ತಾ ಇಲ್ಲ, ಯಾವ್ದು ಮಾಡ್ಬೇಕು, ಯಾವ್ದು ಸರಿ, ಯಾವ್ದು ತಪ್ಪು, ನಾನು ಯುದ್ಧ ಮಾಡ್ಬೇಕಾ ಮಾಡ್ಬಾರ್ದಾ ಅಂತ ಹೇಳಿ ಒಂದು ಗೊಂದಲ. ಹಾಗಾಗಿ ಈ 5 ಕಾರಣಕ್ಕೆ ಕೃಷ್ಣ ನಾಳಿನ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ ಇದೆಲ್ಲದಕ್ಕೂ ಉತ್ತರ ಕೊಡ್ಲಿದ್ದಾನೆ ಕೃಷ್ಣ. ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ ನಾಳೆ. ಸೊ ಈಗ ಇದ್ರಲ್ಲಿ ಗೆಲ್ಲುವುದಕ್ಕೆ ಯಾವುದೆಲ್ಲ ಕಾರಣ ಅಂತ ಹೇಳಿ. ಸೊ ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಅಲ್ಲಿ ಈ ದೇವತೆಗಳೆಲ್ಲ ಬಂದು ಸಹ ಅಲ್ಲಿ ಯಜ್ಞಗಳನ್ನ ಮಾಡ್ತಾ ಇದ್ರು ಅಂತ ಹೇಳಿ ಇದೆ ನಮ್ಮ ಶಾಸ್ತ್ರಗಳಲ್ಲಿ. ಹಾಗೂ ಅಂದ್ರೆ ಅಷ್ಟು ಒಂದು ಪವಿತ್ರವಾದ ಒಂದು ಸ್ಥಳ. ಹಾಗೂ ಧರ್ಮ ಅಂದ್ರೆ ಈಗ ಯಾವಾಗಲೂ ಅವರ ಜೀವನ ಪರ್ಯಂತ ಪಾಂಡವರು ಧರ್ಮದಲ್ಲೇ ಇದ್ರು, ಹಾಗಾಗಿ ಅವರಿಗೆ ವಿಜಯ ನಿಶ್ಚಿತ. ಇದು 9 ಕಾರಣಗಳು ಏನಿದೆ, ಇದು ಯಾಕೆ ಪಾಂಡವರು ಗೆದ್ರು ಅಂತ ಹೇಳೋದಕ್ಕೆ. ಒಂದು ಧರ್ಮಕ್ಷೇತ್ರ ಇದು, ಹಾಗೂ ದೈವಿಕ ರಥ. ಈ ದೈವಿಕ ರಥ, ಅವನು ಅರ್ಜುನ ಇರುವಂತ ದೈವಿಕ ರಥ, ಇದು ಅಗ್ನಿದೇವರು ಕೊಟ್ಟಿರುವಂತ ರಥ. ಸೊ ಅದು ಒಂದು ಕಾರಣ. ಇನ್ನೊಂದು ಕಪಿಧ್ವಜ, ಇಲ್ಲಿ ನಾವು ನೋಡ್ಬೋದು ಹನುಮಾನ್ ಫ್ಲಾಗ್ ಅಂತ ಹೇಳ್ತೀವಿ, ಅಂದ್ರೆ ಹನುಮಾನ್. ಸೊ ಹನುಮಾನ್ ಎಲ್ಲಿ ಇರ್ತಾನೋ ಅಲ್ಲಿ ವಿಜಯ ಅಂತ ಹೇಳಿ. ಈಗ ತ್ರೇತಾಯುಗದಲ್ಲಿ ರಾಮನೊಟ್ಟಿಗೆ ಹನುಮಾನ್ ಇದ್ದ, ಸೊ ಹನುಮಾನಿಂದಾಗಿ ವಿಜಯ ಬಂತು ಅಂತ ಹೇಳಿ. ಹಾಗೆ ಅದೇ ತರ ಈಗ ಇಲ್ಲಿ ಕೃಷ್ಣ ರಾಮ ಎಲ್ಲ ಒಂದೇ. ಸೊ ಈಗ ಕೃಷ್ಣ ಅವನಿಗೆ ಒಂದು ಧ್ವಜದ ರೂಪದಲ್ಲಿ ಇರುವಂತ ಒಂದು ಅವಕಾಶ ಕೊಟ್ಟಿರುವಂತ, ಅಂದ್ರೆ ಇದರಿಂದ ಇನ್ನೊಂದೇನ್ ಕಲಿಬಹುದು ಅಂದ್ರೆ ಹ್ಯೂಮಿಲಿಟಿ. ಅಂದ್ರೆ ಸೇವೆಯಲ್ಲಿ ಎಂತ ಒಂದು ಸಣ್ಣ ಸೇವೆ ಕೊಟ್ಟರು ಕೂಡ ನಾವು ಮಾಡೋದಕ್ಕೆ ರೆಡಿ ಇರ್ಬೇಕು. ಇಲ್ಲ ಇದು ನನಗೆ ಇಂಥ ಚಿಕ್ಕ ಸೇವೆ ಮಾಡಕ್ಕೆ ನನಗಿಷ್ಟ ಇಲ್ಲ. ಆಧ್ಯಾತ್ಮಿಕದಲ್ಲಿ ಆತರ ಇಲ್ವೇ ಇಲ್ಲ, ವ್ಯತ್ಯಾಸನೇ ಇಲ್ಲ. ಯಾವುದೇ ಮಾಡಿದ್ರು ಸಹ ಎಲ್ಲದಕ್ಕೂ ಅಷ್ಟೇ ಈಕ್ವಲ್ ವ್ಯಾಲ್ಯೂ ಇದೆ, ಅಂದ್ರೆ ಅಷ್ಟೇ ಒಂದು ಬೆಲೆ ಇದೆ. ಯಾವುದೇ ಒಂದು ಸಣ್ಣ, ಈಗ ದೇವಸ್ಥಾನಗಳಲ್ಲಿ ಒಬ್ಬ ಗುಡ್ಸೋ ಕೆಲಸ ಮಾಡ್ಬೋದು, ಒಬ್ಬ ಅಡಿಗೆ ಮಾಡ್ಬೋದು, ಒಬ್ಬ ಅರ್ಚನೆ ಮಾಡ್ಬೋದು, ಆದ್ರೆ ಎಲ್ಲರಿಗೂ ಒಂದು ಈಕ್ವಲ್ ಇಂಪಾರ್ಟೆನ್ಸ್. ದೇವ್ರು ಎಲ್ಲರಿಗೂ ಒಂದೇ ರೀತಿ ಅನುಗ್ರಹ ಮಾಡುವಂತದ್ದು. ಅದ್ರಲ್ಲಿ ಯಾರು ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಎಲ್ಲರೂ ದೇವರ ಒಂದು ಧಾಮಕ್ಕೆ ಹೋಗ್ಬೋದು. ಸೊ ಹಾಗೆ ಕಪಿಧ್ವಜ ಕೊಟ್ಟಿರೋದನ್ನ ಅವನು ತುಂಬಾ ವಿನಯವಾಗಿ ಒಪ್ಕೊಳ್ತಾನೆ. ಅವನ ಕೆಲಸ ಏನಂದ್ರೆ ಅಲ್ಲಿ ಒಂದೊಂದು ಅವನು ಬಾಣ ಬಿಡುವಾಗ ಹರಿಬೋಲ್ ಅಂತ ಹೇಳುವಂಥದ್ದು. ಸೊ ಶಂಖನಾದದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಗಾಂಡೀವ ಅಂತ ಹೇಳಿದ್ರೆ ಅದೊಂದು ಸ್ಪೆಷಲ್, ಇದು ಅವನ ದೇವತೆಗಳಿಂದ ಸಿಕ್ಕಿರುತ್ತೆ ಅವನಿಗೆ ಆ ಒಂದು ವೆಪನ್. ಮತ್ತು ಪಶುಪತಿ ಅಸ್ತ್ರ ಶಿವನಿಂದ ಬಂದಿರುವಂತದ್ದು. ಸೊ ಇದನ್ನ ಅರ್ಜುನ ಅಂದ್ರೆ ಅದು ಯಾರು ಅದನ್ನ ಯೂಸ್ ಮಾಡ್ತಾರೋ ಅವರಿಗೆ ಒಂದು ವಿಶೇಷವಾದ ಒಂದು ಬಲ ಸಿಗುತ್ತಂತೆ, ಅಂದ್ರೆ ಆ ಗಾಂಡೀವ. ಹಾಗೂ ಅದರಲ್ಲಿ ಅದು ಒಂದೇ ಸರ್ತಿಗೆ ಎಷ್ಟೋ 108 ಇದನ್ನ ಬಾಣವನ್ನೆಲ್ಲ ಬಿಡುವಷ್ಟು, ಅಂದ್ರೆ ಅಷ್ಟು ಒಂದು ಶಕ್ತಿ ಇರುತ್ತೆ. ಸೊ ಅದು ಗಾಂಡೀವ ಅವನ ಹತ್ರ ಇತ್ತು. ಅವನ ತಪಸ್ಸಿಂದ ಮೆಚ್ಚಿ ಅವರು ದೇವತೆಗಳು ಅವನಿಗೆ ಕೊಟ್ಟಿದ್ರು, ಇಂದ್ರ ಕೊಟ್ಟಿದ್ದು. ತ್ಯಕ್ತ ಜೀವಿತ, ಇದು ಒಂದು ಶ್ಲೋಕದಲ್ಲಿ ದುರ್ಯೋಧನ ಹೇಳುವಂತದ್ದು. ಅಂತ ಹೇಳಿದ್ರೆ ತ್ಯಕ್ತ ಜೀವಿತ ಅಂದ್ರೆ ಇದು ಸಂಸ್ಕೃತ ಪದ ಇದು. ಅದರ ಅರ್ಥ ತ್ಯಕ್ತ ಅಂದ್ರೆ ರೆಡಿ ಟು ಗಿವ್ ಅಪ್, ಜೀವಿತ ಅಂದ್ರೆ ಲೈಫ್. ಸೊ ನನಗೋಸ್ಕರ ನನ್ನ ಕಡೆಯವರು ಜೀವವನ್ನ ಕೊಡಕ್ಕೆ ರೆಡಿ ಇದ್ದಾರೆ. ಇದು ಯಾವಾಗ ಹೇಳುವಂತದ್ದು? ಯುದ್ಧ ಶುರುವಾಗೋ ಮುಂಚೆಯೇ ಅವನು ದುರ್ಯೋಧನ ಹೇಳುವಂತದ್ದು. ಅದರ ಅರ್ಥ ಏನು? ಅದೊಂದು ಬ್ಯಾಡ್ ಓಮೆನ್ ಅಂತೀವಲ್ಲ, ಅಂದ್ರೆ ಒಂದು ಕೆಲಸ ಶುರುವಾಗೋ ಮುಂಚೆನೆ ನಾವು ಸೋಲನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದು. ಸೊ ಇದು ಅವನ
ಬಾಯಿಂದ ಬಂದಿದ್ದು, ತ್ಯಕ್ತ ಜೀವಿತ ಅನ್ನೋ ವರ್ಡ್ ದುರ್ಯೋಧನ ಬಾಯಿಂದ. ಸೊ ಇದು ಅವರಿಗೆ ಪಾಸಿಟಿವ್, ಯಾರಿಗೆ? ಪಾಂಡವರಿಗೆ. ಮೋಕ್ಷದ ಏಕಾದಶಿ, ಸೊ ಇದು ಗೀತೆಯ ಒಂದು ಕೃಷ್ಣ ಹೇಳಿರುವಂತದ್ದು ಮೋಕ್ಷದ ಏಕಾದಶಿ ದಿನ. ಇದು ಕಳೆದ ತಿಂಗಳು ಬಂದಿತ್ತು ಡಿಸೆಂಬರ್ ಅಲ್ಲಿ, ಮೋಕ್ಷದ ಏಕಾದಶಿ ಅಂತ ಹೇಳಿ. ಸೊ ಒಳ್ಳೆ ದಿನ ಅದು. ಸೊ ಮತ್ತು ಭಾಗ್ಯಲಕ್ಷ್ಮಿ. ಸೊ ಭಾಗ್ಯಲಕ್ಷ್ಮಿ ಅಂದ್ರೆ ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಲಕ್ಷ್ಮಿ ಇರುವಂತದ್ದು. ಸೊ ಯಾಕಂತ ಹೇಳಿದ್ರೆ ಯಾವಾಗಲೂ ಈಗ ನಾರಾಯಣನ ಸೇವೆಯಲ್ಲಿ ಪಾದಗಳನ್ನ ಸೇವೆ ಮಾಡ್ತಾ ಇರ್ತಾಳೆ ಲಕ್ಷ್ಮಿ. ಸೊ ಹಾಗಾಗಿ ಕೃಷ್ಣ ಎಲ್ಲಿದ್ರುನು ಅಲ್ಲೇ ಲಕ್ಷ್ಮಿ ಇರುವಂತದ್ದು ಅಂತ ಹೇಳಿ, ಹಾಗಾಗಿ ಕೃಷ್ಣ ಪಾಂಡವರ ಕಡೆ ಇರೋದ್ರಿಂದ ಭಾಗ್ಯಲಕ್ಷ್ಮಿ ಅವರ ಕಡೆಗೆ. ಋಷಿಕೇಶ, ಕೃಷ್ಣನನ್ನ ಇನ್ನೊಂದು ಹೆಸರು ಋಷಿಕೇಶ. ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ಸೊ ಮನಸ್ಸು ಹಾಗೂ ಇಂದ್ರಿಯಗಳು ಇದರ ಒಡೆಯ ಯಾರು? ಕೃಷ್ಣ. ಹಾಗಾಗಿ ಹೇಳುವಂತದ್ದು, ನಾವು ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನ ಕೃಷ್ಣನಿಗೆ ಯಾವಾಗ ನಾವು ಶರಣ ಆಗ್ತೀವಿ, ಆಗ ನಮ್ಮ ಬುದ್ಧಿ ಹಾಗೂ ಇಂದ್ರಿಯಗಳು ಸರಿಯಾದ ಒಂದು ರೀತಿಯಲ್ಲಿ ಕೆಲಸ ಮಾಡುವಂಥದ್ದು, ಸರಿಯಾದ ಒಂದು ನಿರ್ಧಾರ ತಗೊಳ್ಳುವಂಥದ್ದು ಎಲ್ಲ ಯಾವಾಗ ಅಂತ ಹೇಳಿದ್ರೆ ನಾವು ಋಷಿಕೇಶನಿಗೆ ನಮ್ಮ ಇಂದ್ರಿಯಗಳನ್ನ ಸರೆಂಡರ್ ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಪಾಂಡವರು ಗೆದ್ರು. ಸೊ ಭಗವದ್ಗೀತೆಯಲ್ಲಿ 5 ವಸ್ತು ವಿಷಯಗಳು ಯಾವುದೆಲ್ಲ? ಈಶ್ವರ, ಜೀವ, ಪ್ರಕೃತಿ, ಕಾಲ ಹಾಗೂ ಕರ್ಮ. ಸೊ ಈಗ ನಾವು ಈ 18 ಅಧ್ಯಾಯಗಳಲ್ಲಿ ಏನಿದೆ, ಇಷ್ಟೇ ವಿಷಯಗಳ ಮಧ್ಯೆ ಇರುವಂತದ್ದು, ಅಂದ್ರೆ ಸುಳಿದಾಡುವಂಥದ್ದು ಯಾವುದು ಅಂದ್ರೆ ಎಲ್ಲಾ ಡಿಸ್ಕಷನ್ ಏನಿರ್ಬೋದು ಅಥವಾ ಅವರ ಚರ್ಚೆ ಇರ್ಬೋದು, ಈ 5 ವಿಷಯಗಳ ಬಗ್ಗೆನೆ ಇರುವಂತದ್ದು. ಈಶ್ವರ ಅಂದ್ರೆ ಭಗವಂತ, ಜೀವ ಅಂದ್ರೆ ನಾವು, ಸೋಲ್, ಹಾಗೂ ಪ್ರಕೃತಿ ಅಂದ್ರೆ ಭೌತಿಕ ಪ್ರಕೃತಿ, ಕಾಲ ಹಾಗೂ ಕರ್ಮ. ಸೊ ಈ 5 ವಿಷಯಗಳ ಬಗ್ಗೆ ಚರ್ಚೆ. ಸೊ ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಸೊ ಇದು ಸಾರಾಂಶ. ಧೃತರಾಷ್ಟ್ರನ ವಿಚಾರಣೆ. ಕಿಂ ಅಕುರ್ವತ ದುರ್ಯೋಧನನ ಭಯ. ಮಹತೀಂ ಚಮು ವ್ಯೂಢಾಂ. ಶಂಖಗಳನ್ನು ಊದಿದರು. ಹೃದಯಾನಿ ವ್ಯಧಾರಯತ್. ಅರ್ಜುನನ ವೀಕ್ಷಣೆ. ಗಾಂಡೀವಂ ಸಂಸ್ಕೃತೆ ಹಸ್ತಾತ್. ಹೋರಾಡದಿರಲು ಅರ್ಜುನನ ಕಾರಣಗಳು. ಅಪ್ರತೀಕಾರಂ ಅಶಸ್ತ್ರಂ. ಸೊ ಇಲ್ಲಿಗೆ ಅಧ್ಯಾಯ ಮುಗೀತು. ಸೊ ನಿಮ್ಮಲ್ಲಿ ಪ್ರಶ್ನೆ ಇದ್ರೆ ಕೇಳ್ಬೋದು. ಸೊ ಇದೆಲ್ಲ ಕಾರಣಗಳು ನಮ್ಮಲ್ಲಿನೂ ಸಹ ಇರುತ್ತೆ. ಅಂದ್ರೆ ಜೀವನದಲ್ಲಿ ಯಾವುದೇ ಒಂದು ನಮಗೆ ಬೇರೆಯವ್ರ ಮೇಲೆ ಸಮಾನುಭೂತಿ ಬರುವಂತದ್ದು ಇರ್ಬೋದು, ಅಥವಾ ಸಂತೋಷ, ಪಾಪ, ಹೀಗೆಲ್ಲ ಬೇರೆ ಬೇರೆ ಕಾರಣಗಳು. ಸೊ ಇದರ ಎಲ್ಲ ಉತ್ತರ ನಾಳೆದ್ರಲ್ಲಿ ನಾವು ನೋಡ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ. ಸೊ ನಾನೀಗ ಕ್ವಶನ್ ಅಂಡ್ ಆನ್ಸರ್ಗೆ ಓಪನ್ ಇಡ್ತೀನಿ. ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಎಲ್ಲರೂ ಒಂದ್ಸತಿ ಹರೇ ಕೃಷ್ಣ ಹೇಳೋಣ. 1 ಸೆಕೆಂಡ್. ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. 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 ಹರೇ ಕೃಷ್ಣ ಮಾತಾಜಿ. ಒಟ್ಟಿಗೆ ಎಲ್ಲರೂ ಹೇಳೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಸೊ ಪ್ರಶ್ನೆ ಇದ್ದಲ್ಲಿ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ನಾನು ಮ್ಯೂಟ್ ಮಾಡ್ತೀನಿ ಈಗ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಓಕೆ. ಸ್ಕ್ರೀನ್ ವರ್ಕ್ ಆಗ್ತಾ ಇರ್ಲಿಲ್ವಾ? ಓಕೆ. ಅಲ್ಲ, ಯಾರೋ ಚಾಟ್ ಅಲ್ಲಿ ಹಾಕಿದ್ರು. 1 ನಿಮಿಷ. ಬರ್ತಿತ್ತಲ್ಲ? ಹೌದೌದು ಮಾತಾಜಿ, ಹೌದು. ಭಯ ಆಯ್ತು. ಇಲ್ಲ ಮಾತಾಜಿ, ಇಲ್ಲ ನಿಮ್ಗೆ ಹೇಳ್ತಿದ್ದೆ, ಇನ್ಫಾರ್ಮ್ ಮಾಡ್ತಿದ್ದೆ ಮಾತಾಜಿ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಕೆ, ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆ ಇದ್ದಲ್ಲಿ. ಎಲ್ರಿಗೂ ಅಧ್ಯಾಯ ಅರ್ಥ ಆಯ್ತಾ? ಇವತ್ತಿನ ಅಧ್ಯಾಯ ಓಕೆ, ಅರ್ಥ ಆಯ್ತಾ?
ಓಕೆ. ಪ್ರಶ್ನೆ ಇದ್ದಲ್ಲಿ ಹ್ಯಾಂಡ್ ರೈಸ್ ಮಾಡಿ. ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತೇನೆ. ಸೊ ಎಲ್ಲರಿಗೂ ಅರ್ಥ ಆಗಿದೆಯಾ ಇವತ್ತಿನ ಅಧ್ಯಾಯ? ಅರ್ಥ ಆಗಿದೆ ಅರ್ಥ ಆಗಿದೆ ಮಾತಾಜಿ. ಅರ್ಥ ಆಯ್ತಾ? ಓಕೆ ಓಕೆ, ಅರ್ಥ ಆಗಿದೆಯಾ? ಓಕೆ ಓಕೆ. ಸೊ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಇವತ್ತಿನ ಅಧ್ಯಾಯದ ಬಗ್ಗೆ, ಅಥವಾ ನಿನ್ನೆ ಈಗ ಇವತ್ತು ನಾವು ಕ್ವಿಜ್ ಪೋಸ್ಟ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಕ್ವಿಜ್ ತಗೊಳ್ಳಿ. ಅಂದ್ರೆ ನೀವು ಫಸ್ಟ್ ಅಂದ್ರೆ ಲಾಗಿನ್ ಅಂದ್ರೆ ಇದು ಕ್ರಿಯೇಟ್ ಮಾಡ್ಬೇಕಂದ್ರೆ ರಿಜಿಸ್ಟರ್ ಮಾಡ್ಬೇಕು ಫಸ್ಟಿಗೆ. ಸೊ ನಿಮಗೆ ಒಂದು ಲಾಗಿನ್ ಅಂದ್ರೆ ರಿಜಿಸ್ಟರ್ ಮಾಡುವಾಗ ನಿಮಗೆ ಒಂದು ಲಿಂಕ್ ನಿಮ್ಮ ಇಮೇಲಿಗೆ ಬರುತ್ತೆ. ಇಮೇಲ್ ಇಂದ ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ನಂತರ ಅದು ಆಕ್ಟಿವೇಟ್ ಆಗುವಂತದ್ದು. ಆಮೇಲೆ ನೀವು ಮತ್ತೆ ಲಾಗಿನ್ ಮಾಡಿ ಪಾಸ್ವರ್ಡ್ ಕೊಟ್ಟು ನಿಮ್ಮ ಇದು ಕ್ವಿಜ್ ತಗೊಳ್ಳಿ. ಮಾತಾಜಿ ನಮಸ್ತೆ, ನನ್ನ ಸ್ವರ್ಣ. ನಂದೊಂದು ಪ್ರಶ್ನೆ. ನೀವ್ ಹೇಳಿದ್ರಿ ಸಂಪೂರ್ಣ ಭಗವದ್ಗೀತೆಯಲ್ಲಿ 700 ಶ್ಲೋಕ ಇದೆ. ಅದ್ರಲ್ಲಿ ಒಂದಷ್ಟು ಕೃಷ್ಣನ್ ಹೇಳಿದ್ದು, ಒಂದಷ್ಟು ಅರ್ಜುನ ಮತ್ತು ಧೃತರಾಷ್ಟ್ರ ಅಂತ. ಈ ಎಲ್ಲಾ ಶ್ಲೋಕಗಳನ್ನ ಅವ್ರು ಕೇಳಿರೋದನ್ನ ಯಾರು ಬರ್ದಿದ್ದು, ಯಾರು ಕಲೆಕ್ಟ್ ಮಾಡಿದ್ದು? ವ್ಯಾಸದೇವರು. ಸೊ ಅವ್ರು ಕೃಷ್ಣನ ಇನ್ಕಾರ್ನೇಷನ್, ಸಕ್ಷ್ಯಾವೇಶ ಅವತಾರ ಅಂತ ಹೇಳಿ. ಸೊ ವ್ಯಾಸದೇವರು ಬರ್ದಿರೋಂಥದ್ದು. ಇಲ್ಲ, ಡಿಫ್ರೆಂಟ್ ಕಡೆ ಒಬ್ರು ಧೃತರಾಷ್ಟ್ರ ಅಲ್ಲಿ ಅರಮನೆಯಿಂದ ಹೇಳ್ತಾನೆ, ಕೃಷ್ಣ ಬಂದು ಯುದ್ಧ ಅವರಿಗೆ ದಿವ್ಯ ದೃಷ್ಟಿ, ಯಾರು ದೇವ್ರಲ್ವಾ ಅಂದ್ರೆ ಇರುತ್ತೆ. ಈಗ ನೋಡಿ, ಅವರು ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದಾರೆ, ಅಂದ್ರೆ ಯುದ್ಧ ಭೂಮಿಯಲ್ಲಿ ಏನ್ ಆಗ್ತಾ ಇದೆ ಅಂತ ಹೇಳುವಂತದ್ದು. ಸೊ ಅವರಿಗೆ ಬರೆಯಕ್ ಆಗೋದಿಲ್ವಾ? ಅವ್ರು ಬರ್ದಿರೋಂಥದ್ದು. ಏನಾಗಿದೆ ಅಂತ ಅವ್ರು ಬರೆಯುವಂಥದ್ದು. ಓಕೆ, ನಮಸ್ತೆ. ಅಂದ್ರೆ ಅದು ಗಣಪತಿ ಬರೆಯುವಂಥದ್ದು. ಅದು ಕತೆ ಇದೆ ಅಲ್ವಾ, ಲೈಕ್ ಇವರು ಹೇಳುವಾಗ ಅವರು ಬರೆಯುವಂಥದ್ದು ಅಂತ ಹೇಳಿ. ವ್ಯಾಸರು ಹೇಳ್ತಾ ಹೇಳ್ತಾ ಹೋಗ್ತಾರೆ. ಗಣಪತಿ ಅಷ್ಟು ಫಾಸ್ಟ್ ಆಗಿ ಬರೆಯುವಂಥದ್ದು. ಸೊ ಇದು ಆತರ ಉಲ್ಲೇಖ ಇದೆ. ಅದು ಅದೇ ಸಮಯದಲ್ಲಿನ, ಇಲ್ಲ ಅದು ಯುದ್ಧ ಎಲ್ಲ ಆದ್ಮೇಲೆನ ಒಂದು ಇವಾಗ ಕಲಿಯುಗ ಆದ್ರೂ? ಇದು ಕಲಿಯುಗಕ್ಕೋಸ್ಕರ ಬರ್ದಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಜ್ಞಾನ ಮೊದ್ಲೇ ಇದೆ. ಅದು ನೀವು 4ನೇ ಚಾಪ್ಟರ್ ಅಲ್ಲಿ ನೋಡ್ತೀರಾ. ಅಂದ್ರೆ ಈ ಭಗವದ್ಗೀತೆ ಜ್ಞಾನ ಮೊದ್ಲಿಂದನೂ ಬಂದಿದೆ. ಅಂದ್ರೆ ಈಗ ನಾವು ನೋಡಿದ್ವಿ ಇವತ್ತಿನ ಇದ್ರಲ್ಲೂ ಬ್ರಹ್ಮನಿಗೆ ಕೊಟ್ಟಿರುವಂತದ್ದು. ಆಗೆಲ್ಲ ಏನಂದ್ರೆ ಜಸ್ಟ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಬಟ್ ನಾವು ಕಲಿಯುಗದಲ್ಲಿ ಏನಂದ್ರೆ ನಮಗೆ ಅಷ್ಟು ಇಂಟೆಲಿಜೆನ್ಸ್ ಇಲ್ಲ ಕಲಿಯುಗದಲ್ಲಿ. ಹಾಗಾಗಿ ಬರ್ದಿರೋಂಥದ್ದು. ಅಲ್ಲಿವರೆಗೂ ಕಲಿಯುಗ ಬರೋವರೆಗೂ ಇದೆಲ್ಲ ಬರೀ ಒಬ್ರಿಂದ ಒಬ್ರಿಗೆ ಹೇಳ್ತಾ ಬಂದಿರೋ, ಪಾರಂಪರಿಕವಾಗಿ ಹೇಳ್ಕೊಂಡ್ ಬಂದಿರೋಂಥದ್ದು, ಬರ್ದಿರ್ಲಿಲ್ಲ. ಹರೇ ಕೃಷ್ಣ. ಬೇರೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ವಿಡಿಯೋ ಆನ್ ಮಾಡ್ಬೋದು ಎಲ್ಲರೂ, ನಿಮ್ಗೆ ಇದಿಲ್ಲ ಅಂತ ಹೇಳಿದ್ರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕ್ವಿಜ್ಗೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು? ಕ್ವಿಜಿಗೆ ಹೋಗ್ಲಿಕ್ಕೆ ಮಾತಾಜಿ ನಾವು ಲಿಂಕ್ ಕೊಡ್ತೀವಿ. ಆ ಲಿಂಕಿಗೆ ಹೋಗಿ ನೀವು ಅಟೆಂಡ್ ಮಾಡಿ. ಅಂದ್ರೆ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಬೇಕು ನಿಮ್ಮ ಇಮೇಲ್ ಐಡಿ ಕೊಟ್ಟು. ಸೊ ಅದಾದ ನಂತರ ನೀವು ನಿಮ್ಮ ಮೇಲಿಗೆ ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ ಕನ್ಫರ್ಮೇಶನ್. ಅದಾದ ನಂತರ ನೀವು ಅಟೆಂಡ್ ಮಾಡ್ಬೋದು. ಅಂದ್ರೆ ಲಾಗಿನ್ ಐಡಿ ಕೊಟ್ಟು ಪಾಸ್ವರ್ಡ್ ಅಷ್ಟೇ. ಬೇರೆ ಸಿಂಪಲ್ ಇದೆ ಮಾತಾಜಿ. ನಾವು ಪ್ರೊಸೀಜರ್ ಕಳಿಸ್ತೀವಿ ಹೇಗೆ ಮಾಡುವಂತದ್ದು. ನಿನ್ನೆ ಕಳಿಸಿದ್ವಿ ನಾವು, ಇವತ್ ಮತ್ತೆ ಹಾಕ್ತೀನಿ ನಾನು. ಅಂದ್ರೆ ಪ್ರೊಸೀಜರ್ ಇದೆ ಹೇಗೆ ಅಂತ, ನೀವು ಮತ್ತೆ ಅದನ್ನ ಸ್ಲೋ ಆಗಿ ನಿಧಾನಕ್ಕೆ ನೋಡಿ ಅಟೆಂಡ್ ಮಾಡಿ. ಹರೇ ಕೃಷ್ಣ. ಮಧುಸೂದನ್ ಅವರೇ, ನಿಮ್ಮ ಪ್ರಶ್ನೆ ಇದೆಯಾ? ಎಸ್ ಮಾತಾಜಿ. ಮಾತಾಜಿ, ಇವಾಗ ಹೇಳಿದ್ರೆ ಇದು ರಿಜಿಸ್ಟ್ರೇಷನ್ ಆಗ್ಬೇಕು, ಮೇಲ್ ಐಡಿಗೆ ಬರುತ್ತೆ ಲಿಂಕ್ ಅಂತೇಳಿ. ಈಗ ಮುಂಚಿತವಾಗಿ ನಾವೆಲ್ಲ ರಿಜಿಸ್ಟ್ರೇಷನ್ ಆಗಿದೀವಲ್ವಾ? ಸೊ ಅದಾಗಿದ್ದೀರಾ. ಇದೀಗ ಲರ್ನ್ ಡ್ಯಾಶ್ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಕ್ವಿಜ್ ಮಾಡಕ್ಕೆ. ಸೊ ಆ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ರಿಜಿಸ್ಟರ್ ಅಂತ ಹೇಳಿದ್ರೆ, ಈಗ ನಾವು ಕ್ವಿಜ್ ತಗೊಳಕ್ಕೋಸ್ಕರ ರಿಜಿಸ್ಟರ್ ಮಾಡ್ಬೇಕದು. ನಿಮ್ಮ ಇಮೇಲ್ ಐಡಿ ಕೊಟ್ಟು ಸೇಮ್ ಐಡಿ ಯೂಸ್ ಮಾಡ್ಬೋದು. ಅದು ಎಲ್ಲಿ ನಾವು ಪ್ಲಾಟ್ಫಾರ್ಮ್ ಹೋಗಿ ಮಾಡ್ಬೇಕು? ನಾನು ಅದರದ್ದು ವಿಡಿಯೋ ಕಳಿಸ್ತೀನಿ ಗ್ರೂಪ್ ಅಲ್ಲಿ, ಹೇಗೆ ಮಾಡುವಂತದ್ದು ಅಂತ ಹೇಳಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜನ್ಮ, ಮೃತ್ಯು, ಜರ, ವ್ಯಾಧಿ ಅಂತ ಹೇಳಿದ್ರೆ ಇದ್ರಲ್ಲಿ ಜರ ಅಂದ್ರೆ ಅದ್ರ ಅರ್ಥ? ಓಲ್ಡ್ ಏಜ್, ವಯಸ್ಸಾಗೋ.
ವ್ಯಾಧಿ ಅಂದ್ರೆ ಕಾಯಿಲೆ ಬೀಳುವಂತದ್ದು. ಸೊ ಇದೆಲ್ಲ ಇದ್ದೇ ಇದೆ. ಅಂದ್ರೆ ಜನ್ಮ, ಹುಟ್ಟು, ಸಾವು ಮತ್ತು ಇದು ವಯಸ್ಸಾಗುವಂಥದ್ದು ಮತ್ತು ವ್ಯಾಧಿ, ಕಾಯಿಲೆ ಬರುವಂತದ್ದು. ಸೊ ಈ 4 ಅಂದ್ರೆ ಹುಟ್ಟಿರೋನಿಗೆ ಕಾಯಿಲೆನೂ ಬರುತ್ತೆ, ನಾವು ವಯಸ್ಸಾಗ್ಲೇಬೇಕಲ್ಲ, ಹಾಗೆ. ಈ 4. ಕೃಷ್ಣನಿಗೆ ವಯಸ್ಸಾಗಿರಲ್ವ ಮ್ಯಾಮ್? ಇಲ್ಲ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನಿಗೆ ಹೇಗೆ ವಯಸ್ಸಾಗುತ್ತೆ? ಅವನದು ದಿವ್ಯವಾದ ಬಾಡಿ. ಓಕೆ, ಇಲ್ಲಿ ವ್ಯಾಸ ಅಂತ ಹೇಳಿದ್ರಲ್ಲ, ವ್ಯಾಸ ಈ ಭಗವದ್ಗೀತೆ ಬರ್ದಿರುವಂತ ವ್ಯಾಸ ಮತ್ತು ಧೃತರಾಷ್ಟ್ರ ಪಾಂಡುವಿನ ತಂದೆ ಇಬ್ರು ಒಂದೇನಾ? ಹೌದು, ಅವರೇ ವ್ಯಾಸ, ಅವರೇ. ಓಕೆ, ಧನ್ಯವಾದ. ಅಂದ್ರೆ ಅವರು ಅದು ಇದ್ರಲ್ಲಿ ಇದೆಯಲ್ಲ, ಲೈಕ್ ಅವರ ತಾಯಿ ಅವರಿಗೆ ಕುಟುಂಬ ಮಕ್ಕಳಿರಲ್ಲ ಅಂತ ಹೇಳುವಾಗ ಅವರು ದಿವ್ಯ ದೃಷ್ಟಿಯಿಂದ ಹುಟ್ಟುವಂತದ್ದು, ಅವರ ಅಂದ್ರೆ ದಿವ್ಯ ದೃಷ್ಟಿಯಿಂದ ಹುಟ್ಟುವಂತ ಮಕ್ಳು. ಆತರ ಹುಟ್ಟುವಂತದ್ದು ಅವರಿಗೆ ಮಕ್ಕಳು. ಓಕೆ, ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಚಾಟ್ ಅಲ್ಲಿ ಏನಾದ್ರು ಇದೆಯಾ? ನೇತ್ರ ಮಾತಾಜಿ, ಚಾಟ್ ಅಲ್ಲಿ ಏನಾದ್ರು ಇದೆಯಾ? ಇಲ್ಲ ಅಲ್ಲ? ಮಾತಾಜಿ ಚೆಕ್ ಇಲ್ಲ ಮಾತಾಜಿ. ಏನಿಲ್ಲ. ಒಬ್ರು ಪ್ರೊಫೆಸರ್ ಅಂತ ಬಾಬು ರೆಡ್ಡಿ ಅಂತ ಪ್ರಭುಜಿ ಅವರು ಕ್ವಿಜ್ನ ಫಿನಿಶ್ ಮಾಡಿದ್ರಂತೆ ಮಾತಾಜಿ. ಒಬ್ರು ಕಳ್ಸಿದಾರೆ, ಐ ಆಮ್ ನಾಟ್ ಗೆಟಿಂಗ್ ವಾಯ್ಸ್ ಅಂತ. ಇಲ್ಲ, ನನ್ಗೆ ಆಡಿಬಲ್ ಇದೆ, ಎಲ್ಲರಿಗೂ ಆಡಿಬಲ್ ಇದೆ ಅಂತ ಅನಿಸ್ತಾ ಇದೆ ಮಾತಾಜಿ. ನೀವು ಅಂದ್ರೆ ಅವ್ರ ಹೆಸರು ಗೊತ್ತಾಗ್ತಾ ಇಲ್ಲ ಮಾತಾಜಿ. ಓಪೋ F19 ಅಂತ ಹಾಕೊಂಡಿದ್ದಾರೆ. ಅದು ಮೊದ್ಲು ಇರ್ಬೇಕಲ್ಲ, ಈಗ ಅಲ್ಲ ಐ ಥಿಂಕ್ ಸೊ ಅಲ್ವಾ ಮಾತಾಜಿ? ಅದೀಗ ಐ ಆಮ್ ನಾಟ್ ಗೆಟಿಂಗ್ ವಾಯ್ಸ್. ಓಕೆ, ನಿಮ್ಮ ಆಡಿಯೋ ಚೆಕ್ ಮಾಡಿ. ಅವ್ರ ಆಡಿಯೋನೇ ಇಲ್ಲ ನೋಡಿ, ಅಂದ್ರೆ ಆಡಿಯೋ ಕನೆಕ್ಟ್ ಆಗಿಲ್ಲ ಅವ್ರದ್ದು. ಅದೇ ಮಾತಾಜಿ, ಹಾಗಾಗಿ ಅವ್ರಿಗೆ ಇದಾಗಿದೆ. ಅದೇ ಮಾತಾಜಿ, ನೀವ್ ಇನ್ನೊಂದ್ಸಲ ಹೇಳಿ ಮಾತಾಜಿ. ಅದು ನೇಮ್ಸ್ ಎಲ್ಲ ಹೌದು, ಎಲ್ಲರೂ ಹಾಗೆ ಇದ್ದಾರೆ. ಯಾರು ದಯವಿಟ್ಟು ಎಲ್ಲರೂ ನಿಮ್ಮ ಹೆಸರಿಂದ ಲಾಗಿನ್ ಆಗಿ. ಈ ತರ ನೇಮ್ಸ್ ಕೊಡ್ಬೇಡಿ, ಅಂದ್ರೆ ಫೋನ್ ನೇಮ್ಸ್ ಅಥವಾ ಇನಿಷಿಯಲ್ಸ್ ಎಲ್ಲ. ತುಂಬಾ ಜನ ಇದ್ದೀರಾ, ಲೈಕ್ ಐಪ್ಯಾಡ್, ರೆಡ್ಮಿ ಆತರ ತುಂಬಾ ಜನ ಇದ್ದಾರೆ, OnePlus. ಸೊ ದಯವಿಟ್ಟು ಎಲ್ಲರೂ ಹೆಸರು ಹಾಕೊಂಡ್ ಬನ್ನಿ. RD, SBS ಈ ತರ ಹೆಸರು ಹಾಕ್ಬೇಡಿ ದಯವಿಟ್ಟು. ನಾವು ನಿನ್ನೆ ಇದನ್ನ ಕ್ಲಾಸ್ ಇದ್ರಲ್ಲಿ ಮೆನ್ಷನ್ ಮಾಡಿದ್ವಿ, ಲೈಕ್ ಇಟ್ಸ್ ಬೇಸಿಕ್ ಎಟಿಕೆಟ್ ಅಂತ. ಹೆಸರು ಎಲ್ಲಿ ಮೇಡಮ್? ಮಾತಾಜಿ ಇನ್ನೊಬ್ರು ಶಶಿಕಲಾ ಮಾತಾಜಿ ಒಂದು ಕಳ್ಸಿದ್ದಾರೆ. ಅವ್ರಿಗೆ ಕ್ವಿಜ್ ಬಗ್ಗೆ ಏನೋ ಸ್ವಲ್ಪ ಇದಾಗ್ತಾ ಇದೆಯಂತೆ ಮಾತಾಜಿ, ಕ್ವಿಜ್ ಲಿಂಕ್ ಬಗ್ಗೆ. ಅದು ಕ್ವಿಜ್ ಬರ್ಲಿಲ್ಲ ಮೇಡಮ್. ಕ್ವಿಜ್ ಲಿಂಕ್ ಕಳಿಸ್ತೀವಿ ಮಾತಾಜಿ, ಇವತ್ತು ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ. ಇದು ಹೆಸರಲ್ಲಿ ಯಾವ್ದ್ರಲ್ಲಿ ಕಳಿಸೋದು? ಏನ್ ಹೆಸರು? ಹೆಸರು ಇಮೇಲ್ ಎಲ್ಲ ಕಳಿಸ್ಬೇಕು ಹೇಳಿದ್ರಲ್ಲ, ಅದು ಯಾವ್ದ್ರಲ್ಲಿ ಕಳಿಸೋದು? ಅದು ನಾನು ಹೇಳ್ತೀನಿ, ನಾನ್ ನಿಮ್ಗೆ ಇವತ್ತು ಕೊಡ್ತೀವಿ. ಅದ್ರಲ್ಲಿ ನೀವು ಎಲ್ಲಿ ಹೋಗ್ಬೇಕು ವೆಬ್ಸೈಟ್ ಅಲ್ಲಿ. ನಿನ್ನೆ ನೀವು ಅಟೆಂಡ್ ಮಾಡಿದ್ರಾ ಕ್ಲಾಸ್ ಅಲ್ಲಿ? ನಾನೀಗ ಒಂದ್ಸತಿ ತೋರಿಸ್ತೀನಿ ರೀ ನಿಮಗೆಲ್ಲ, ಒಂದ್ ನಿಮಿಷ. ಓಕೆ, ಈಗ ವೆಬ್ಸೈಟ್ ಅಲ್ಲಿ ಓಕೆ, ಇದು iskonmangaluru.com. ಓಕೆ, ನೀವು ಇಲ್ಲಿಗೆ ಬರ್ತೀರಾ. ಇಲ್ಲಿ ಬಂದಾಗ ನೀವು ರಿಜಿಸ್ಟರ್ ಕೆಳಗಡೆ ಕ್ವಿಜಸ್ ಅಂತ ಇದೆ, ಆಯ್ತಾ? ಇಲ್ಲಿ ಹೋಗ್ಬೇಕು. ಸೊ ಇಲ್ಲಿ ನೀವು ಕ್ವಿಜಿಗೆ ಹೋಗಿದ ತಕ್ಷಣ ಫಾಲೋ ಮಾಡ್ತಾ ಇದೀರಲ್ಲ ನಾನು ಹೇಳುವಂತದ್ದು. ಮೊದ್ಲಿಗೆ iskonmangaluru.com, ಅಲ್ಲಿಂದ ನೀವು ರಿಜಿಸ್ಟರ್ ಅಂತ ಇದೆ, ಅದರ ಕೆಳಗಡೆ ಇಲ್ಲಿ ಪ್ರೆಸ್ ಮಾಡಬಾರ್ದು, ಜಸ್ಟ್ ಇಲ್ಲಿ ಇಡಿ ಕರ್ಸರು. ಇಲ್ಲಿ ನಿಮಗೆ ಲೆವೆಲ್ 1 ಅಲ್ಲ, ಸಾರಿ, ಕ್ವಿಜಸ್ ಗೆ ಡೈರೆಕ್ಟ್ ಬನ್ನಿ. ಸೊ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಇದೆ ಅಂಡರ್ಸ್ಟ್ಯಾಂಡ್ ಗೀತಾ ಇನ್ 18 days ಆನ್ ಲರ್ನ್ ಡ್ಯಾಶ್. ಲರ್ನ್ ಡ್ಯಾಶ್ ಅನ್ನೋದು ಒಂದು ಕ್ವಿಜ್ ಪ್ಲಾಟ್ಫಾರ್ಮ್ ಅದು. ಸೊ ಇಲ್ಲಿ ನಾವೀಗ ಕನ್ನಡ ಸೊ ಕನ್ನಡ ಈಗ ನೋಡ್ಬೋದು ನೀವು. ಇಲ್ಲಿ ನೋಡಿ ಮೇಲೆ ಲಾಗಿನ್ ಟು ಎನ್ರೋಲ್ ಅಂತ ಹೇಳಿದೆ. ನೀವು ಫಸ್ಟ್ ಇದು ಎನ್ರೋಲ್ ಮಾಡ್ಬೇಕು. ಸೊ ಆಲ್ರೆಡಿ ಎನ್ರೋಲ್ಡ್ ಇದ್ರೆ ಎನ್ರೋಲ್ಡ್ ಅಂತ ಬರುವಂತದ್ದು. ಸೊ
ಈಗ ಇಲ್ಲಿ ಲಾಗಿನ್ ಟು ಎನ್ರೋಲ್. ಸೊ ಈಗ ನಾವಿಲ್ಲಿ ನೋಡಿ, ನೀವು ಎನ್ರೋಲ್ ಅಂತ ಹೇಳಿದ್ರೆ ಇಷ್ಟೇ, ಇಲ್ಲಿ ನೀವು ಇಮೇಲ್ ಐಡಿ ನಿಮ್ದು ಕೊಡಿ ಹಾಗೂ ಇಲ್ಲಿ ಪಾಸ್ವರ್ಡ್. ಸೊ ಕೊಟ್ಟು ಲಾಗಿನ್ ಮಾಡಿ. ಸೊ ಲಾಗಿನ್ ಮಾಡಿದ್ಮೇಲೆ ನಿಮ್ಮ ಇಮೇಲ್ ಐಡಿಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ಬೇಕಾದ್ರೆ ಆಕ್ಟಿವೇಟ್ ಆಗುತ್ತೆ. ನಂತರ ವಾಪಸ್ ಬಂದು ಲಾಗಿನ್, ಡೈರೆಕ್ಟ್ ಲಾಗಿನ್ ಕೊಟ್ರೆ ಆಯ್ತಷ್ಟೇ. ಮತ್ತೆ ಲಾಗಿನ್ ಅಂತ ಕೊಡ್ಬೇಕು, ಅಂದ್ರೆ ಲಾಗಿನ್ ಅಲ್ಲ, ಆಗ ಬರೀ ಲಾಗಿನ್ ಇರುತ್ತೆ. ಸೊ ಲಾಗಿನ್ ಆಗಿದ ತಕ್ಷಣ ನೀವು ಡೈರೆಕ್ಟ್ ಚಾಪ್ಟರ್ಗೆ ಹೋಗ್ಬೋದು. ಅರ್ಥ ಆಯ್ತಲ್ಲ? ಹರೇ ಕೃಷ್ಣ. ಮಾತಾಜಿ, ಹಾ ಹೇಳಿ. ಯಾರೋ ಒಬ್ರು ವ್ಯಾಸರು ಯಾರು ಅಂತ ಕೇಳಿದ್ರು, ಯಾರ್ ಮಗ ಅಂತ. ನೀವು ಅವ್ರ ದಿವ್ಯ ದೃಷ್ಟಿಯಿಂದ ಹುಟ್ಟಿದ್ದು ಅಂತ ಹೇಳಿದ್ರಲ್ಲ? ಅಲ್ಲ, ವ್ಯಾಸರ ದೃಷ್ಟಿ ಅಲ್ಲ, ನಾ ಹೇಳಿದ್ರೆ ಅವರ ಮಕ್ಕಳನ್ನ ಹೇಳಿದ್ದಾನೆ. ವ್ಯಾಸರಲ್ಲ ಪ್ರಭುಜಿ ಮಾತಾಡಿ ಹೇಳಿದ್ರು. ಮತ್ತೆ ಅದೇ ಅದು ವ್ಯಾಸರು ಬಂದು ಪರಾಶರ ಅದು ಗೊತ್ತು, ಪರಾಶರ ಮಹರ್ಷಿ. ಪರಾಶರ ಅವ್ರ ಮಗ ಅಲ್ಲ. ಅವ್ರು ಕೇಳಿದ್ದೇನಂದ್ರೆ ಅವರು ಮಕ್ಕಳು ಧೃತರಾಷ್ಟ್ರ ಹಾಗೂ ಪಾಂಡು ಯಾರ ಮಕ್ಕಳು ಅಂತ. ಅವರು ವಿಚಿತ್ರ ವೀರ್ಯ ಮತ್ತೆ ಚಿತ್ರಾಂಗದ ಮಕ್ಕಳು ಅಲ್ಲ, ಹೌದು. ತಂದೆ ಯಾರು ಅವರಿಗೆ? ಪಾಂಡು. ವ್ಯಾಸ ಪಾಂಡು ಯಾರ? ಯಾವುದು ಮಾತಾಜಿ? ಕರೆಕ್ಟ್. ಅದನ್ನ ಹೇಳಿದ್ದ ನಾನು. ಓಕೆ. ಹರೇ ಕೃಷ್ಣ ಮಾತಾಜಿ. ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ರಶ್ಮಿ ರವಿ ಅಂತ ಹಾಕಿದ್ದಾರೆ. ಅವರು ಲಾಸ್ಟ್ ಬ್ಯಾಚ್ ಅಲ್ಲೂ ರಿಜಿಸ್ಟರ್ ಆಗಿದ್ರಂತೆ. ಅಂದ್ರೆ ಈ ಬ್ಯಾಚ್ ಅಲ್ಲಿ ಅವ್ರನ್ನ ಆಡ್ ಮಾಡಿಲ್ಲ ಅಂತ. ನೀವು ಅವ್ರನ್ನ ಒಂದ್ ಸ್ವಲ್ಪ ಗ್ರೂಪ್ ಗೆ ಆಡ್ ಮಾಡಿ ಮಾತಾಜಿ. ಮಾತಾಜಿ ನನ್ನ ಸ್ವಲ್ಪ ಆಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಆಯ್ತಾಯ್ತು. ಓಕೆ ಮಾತಾಜಿ. ಎಸ್ ಮಾತಾಜಿ. ನಿಮ್ಮ ನಂಬರ್ ಇಲ್ಲ ಮಾತಾಜಿ. ರಶ್ಮಿ ರವಿ, ಒಂದ್ ಕೆಲ್ಸ ಮಾಡಿ, ನೀವು ನನಗೆ ಮೆಸೇಜ್ ಮಾಡಿ. ನನ್ನ ನಂಬರ್ನ ನಾನು ಇಲ್ಲಿ ಚಾಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಮಾತಾಜಿ ನನ್ನನ್ನು ಗ್ರೂಪ್ ಗೆ ಆಡ್ ಮಾಡಿ. ನೀವು ಎಲ್ಲರೂ ನನ್ನ ನಂಬರಿಗೆ ಮೆಸೇಜ್ ಮಾಡಿ, ನಾನು ಮಾಡ್ತೀನಿ. ಮಾತಾಜಿ ನಾನೀಗ ಹಾಕಿದ್ದೀನಿ, ನಾನೀಗ ಇದ್ರಲ್ಲಿ ಹಾಕ್ತೀನಿ. ಒಂದ್ ನಿಮಿಷ ಚಾಟ್ ಅಲ್ಲಿ. ಮಾತಾಜಿ, ಆ ಗ್ರೂಪ್ ಲಿಂಕ್ ಇಲ್ಲಿ ಚಾಟ್ ಅಲ್ಲಿ ಹಾಕ್ಬಿಡಿ. ಅದಕ್ಕೆ ಕ್ಲಿಕ್ ಮಾಡಿದ್ರೆ ಅವ್ರು ಜಾಯಿನ್ ಆಗ್ತಾರೆ. ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಇನ್ವೈಟ್ ಲಿಂಕ್. ಅಲ್ಲ, ಸಪರೇಟ್ ಆಗಿ ಹಾಕ್ಲಿ ಅಂತ. ಓಕೆ, ಒಂದ್ ನಿಮಿಷ. ಅಲ್ಲಿ ಇನ್ವೈಟ್ ಲಿಂಕ್ ಕಾಪಿ ಮಾಡ್ಕೊಂಡಿದ್ರಲ್ಲ, ಹಾಕಿದ್ರೆ ಆಯ್ತಾಯ್ತು. ಒಂದ್ ನಿಮಿಷ. ಹಾಕಿದ್ದೀನಿ. ಓಕೆ, ಹಾಗಿದ್ರೆ ಮುಕ್ತಾಯ ಮಾಡೋಣ. ಬೇರೆ ಯಾರ್ದು ಪ್ರಶ್ನೆ ಇಲ್ಲ ಅಲ್ಲ? ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ನಾಳೆ ಸಿಗೋಣ ಇನ್ನು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ನಾಳೆ ಎಲ್ಲರೂ ಚಾಂಟಿಗೆ 5:45 ಜಾಯಿನ್ ಆಗಿ ಎಲ್ಲರೂ ದಯವಿಟ್ಟು ಒಟ್ಟಿಗೆ ಜಪ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.